ನಮಸ್ಕಾರ ವೀಕ್ಷಕರೇ, ತುಳುನಾಡಿನ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳಿಗೆ ಮುನ್ನುಡಿಯನ್ನ ಬರೆಯುವಂತಹ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಇದು ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಒಂದು ಹಬ್ಬ. ಇದು ವಿಶಿಷ್ಟವಾದ ಆಚರಣೆ. ದೇಶದ ನಾನಾ ಭಾಗಗಳಲ್ಲೂ ಕೂಡ ನಾಗಾರಾಧನೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ನಮ್ಮ ಕರ್ನಾಟಕದ ತುಳುನಾಡಿನಲ್ಲಿ ಇದಕ್ಕೆ ವಿಶಿಷ್ಟವಾದ ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದಿದೆ. ವಿಭಿನ್ನವಾದ ಆಚರಣೆಗಳು ಕೂಡ ಇದೆ. ಈ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮ ಸಾಗುವಂಥದ್ದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಗಾರಾಧನೆಯ ಕುರಿತಾಗಿ, ನಾಗಪೂಜೆಯ ಕುರಿತಾಗಿ ವಿಶಿಷ್ಟವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎನ್ ಬಾಲಕೃಷ್ಣ ವೈದ್ಯರು. ಪ್ರಮುಖವಾಗಿ ಇವರು ನಾಗಾರಾಧಕರು. ವೈದ್ಯನಾಥೇಶ್ವರ ಡಮರು ಮೇಳದ ಮೂಲಕ ನಾಗಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ನಾಗಾರಾಧನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ದೇಶದ ನಾನಾ ಭಾಗಗಳಲ್ಲಿ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾರೆ. ಅದುವೇ ನಮ್ಮ ತುಳುನಾಡಿಗೆ ಬಂದಾಗ ಸಾಕಷ್ಟು ಭಿನ್ನವಾಗಿರುತ್ತೆ. ಇದು ಇಲ್ಲಿ ನಾಗರ ಪಂಚಮಿಯನ್ನ ಆಚರಿಸುವಂಥದ್ದು ಭಕ್ತಿಯಿಂದ ಆಚರಣೆ ಮಾಡ್ತಾರೆ, ಅಥವಾ ತಮ್ಮದೇ ಆದ ಕುಟುಂಬ ವರ್ಗದಲ್ಲೂ ಕೂಡ ನಾಗಾರಾಧನೆಗೆ ವಿಶಿಷ್ಟವಾದ ಸ್ಥಾನಮಾನವನ್ನು ಕೊಡ್ತಾರೆ. ಪ್ರಮುಖವಾಗಿ ಈ ನಾಗಾರಾಧನೆಯ ಹಿನ್ನೆಲೆ ಏನು? ಪರಶುರಾಮ ಕ್ಷೇತ್ರ ಮತ್ತು ರಾಮಕ್ಷೇತ್ರ ಅಂತ ಬರ್ತದೆ. ನಮ್ಮದು ಇದು ಕರಾವಳಿ ಮತ್ತು ಈ ದಕ್ಷಿಣ ಕನ್ನಡ ಅನ್ನುವಂಥದ್ದು ಗೋಕರ್ಣದವರೆಗೆ ಪರಶುರಾಮ ಕ್ಷೇತ್ರ ಅಂತ ಬರ್ತದೆ. ಪರಶುರಾಮ ಕ್ಷೇತ್ರದಲ್ಲಿ ನಾಗಾರಾಧನೆ ವಿಶೇಷ ಒಂದು ಶಕ್ತಿ ಇದೆ. ಇಲ್ಲಿಯ ನಾಗಾರಾಧನೆ ವಿಭಿನ್ನವಾಗಿರ್ತದೆ ಮತ್ತು ವಿಶೇಷ ಶಕ್ತಿಯನ್ನು ಫಲದಾಯಕವಾಗಿರ್ತದೆ. ಸಾಮಾನ್ಯ ಉತ್ತರ ಭಾರತದವರು ಈ ಪರಶುರಾಮ ಕ್ಷೇತ್ರದಲ್ಲಿ ಬಂದು ಅತಿಯಾದ ಒಂದು ನಾಗದೋಷ ಇದ್ದರೆ ಪರಶುರಾಮ ಕ್ಷೇತ್ರದಲ್ಲಿ ಬಂದು ನಾಗನ ಸೇವೆ ಮಾಡೋದ್ರಿಂದ ಅವರ ಹಿಂದಿನ ಕುಟುಂಬದ ಮತ್ತು ಅವರ ಕಷ್ಟಗಳು ಪರಿಹಾರ ಆಗ್ತದೆ. ಆ ರೀತಿಯಲ್ಲಿ ಈ ಮಣ್ಣಿಗೆ ನಾಗಾರಾಧನೆಯ ಒಂದು ಶಕ್ತಿ ಇರುವ ಕಾರಣ ನಾಗಲೋಕ ಅಂತ ಕರೀತಾರೆ. ಇದು ನಾಗಲೋಕದ ಒಂದು ಶಕ್ತಿ ಇರುವ ಕಾರಣ ಇಲ್ಲಿ ಹೆಚ್ಚಿನ ಫಲ ಕೊಡ್ತದೆ. ಹಾಗಾಗಿ ನಮ್ಮಲ್ಲಿ ನಾಗಾರಾಧನೆ ವಿಶೇಷವಾಗಿ ನಡೀತಾ ಇರ್ತದೆ. ಸಾಮಾನ್ಯವಾಗಿ ವರ್ಷದ ಎಲ್ಲ ತಿಂಗಳಲ್ಲೂ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ಇರುವ ವಿಶೇಷವಾಗಿ ನಡೀತದೆ. ಪಂಚಮಿಯಲ್ಲಿ ಹಾಗೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ನಾಗನ ಆರಾಧನೆ ನಡೀತದೆ. ನಮ್ಮ ಇಲ್ಲಿಯ ಒಂದು ಕುಟುಂಬದವರು ಎಲ್ಲಿಯೇ ವಾಸ ಇರಲಿ, ಈಗ ಬಾಂಬೆ, ಡೆಲ್ಲಿ, ಯಾವುದೇ ಒಂದು ಬೆಂಗಳೂರಲ್ಲಿ ಇದ್ದರೂ ಮೂಲ ಸ್ಥಾನಕ್ಕೆ ಬಂದು ಅಲ್ಲಿ ಹಾಲೆರೆಯುವಂಥದ್ದು ಮತ್ತು ನಾಗನಿಗೆ ತನು ತರ್ಪಣವನ್ನು ಮಾಡುವಂಥದ್ದು, ಈ ನಾಗಮಂಡಲ ಸೇವೆ ಮಾಡುವಂಥದ್ದು, ಡಕ್ಕೆ ಬಲಿ ಸೇವೆ ಮಾಡುವಂಥದ್ದು ಒಂದು ವಿಶೇಷ ಒಂದು ಪರಂಪರೆ ನಡ್ಕೊಂಡು ಬಂದಿದೆ. ನಾಗಾರಾಧನೆಗೆ ವಿಶೇಷ ಶಕ್ತಿ ಇದ್ದ ಕಾರಣ ನಾಗಾರಾಧನೆಗೆ ಇಲ್ಲಿಯ ಜನಗಳು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣುವಂಥ ದೇವರಲ್ಲಿ ನಾಗನು ಪ್ರಥಮತಃ ಒಂದು ವ್ಯವಸ್ಥೆಯಲ್ಲಿ ಇರುವವನು. ಸಾಮಾನ್ಯ ನಮ್ಮ ಕುಟುಂಬದಲ್ಲಿ ಆಗಲಿ ಅಥವಾ ನಮ್ಮ ಜನಗಳಲ್ಲಿ ಏನೋ ಒಂದು ನಮಗೆ ಒಂದು ಕೇಡಾದರೂ, ಈಗ ಏನಾದರೂ ಒಂದು ಈ ಕೃತ್ರಿಮಾದಿ ದೋಷಗಳಾದಾಗ ಏನೋ ಒಂದು ನಮಗೆ ವಿಘ್ನಗಳು ಬರುವ ಮುನ್ಸೂಚನೆಯಾಗಿ ನಾಗದೇವರು ಆರಾಧನೆ ಮಾಡೋದರಿಂದ ನಾಗದೇವರು ಅದರ ಸೂಚನೆಯನ್ನು ಕೊಡ್ತಾನೆ. ಹಾಗಾಗಿ ನಮ್ಮ ಇಲ್ಲಿಯ ಜನಗಳು ನಾಗನ ಮೇಲೆ ಹೆಚ್ಚಿನ ಒಂದು ಅವಲಂಬಿತವಾಗಿ ದೈವಿಕವಾಗಿ ಅವಲಂಬಿತರಾಗಿದ್ದಾರೆ. ಸೊ ನಾಗರ ಪಂಚಮಿ ಅನ್ನುವಂಥದ್ದು ಒಂದು ಹಬ್ಬವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದು ಯಾವ ರೀತಿ ಕಾರ್ಯರೂಪಕ್ಕೆ ಬಂದಿರುವಂಥದ್ದು, ಇದರ ಹಿನ್ನೆಲೆ ಏನು? ನಾಗಾರಾಧನೆ ಅಂದರೆ ಸಾಮಾನ್ಯ ನಾವು ಈ ಭಾರತ ಒಂದು ಕೃಷಿ ಪ್ರಧಾನವಾದಂಥ ಒಂದು ವ್ಯವಸ್ಥೆಯಲ್ಲಿ ಇರುವಂಥ ದೇಶ. ಆ ಕೃಷಿ ಮುಗಿದ ನಂತರದಲ್ಲಿ ಬರುವಂಥ ಪ್ರಥಮ ಇದರಲ್ಲಿ ಬರುವಂಥ ಹಬ್ಬಗಳಂದರೆ ಈ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೇವೆ. ಇನ್ನು ನಂತರ ನಾವು ವಿಶೇಷ ದಿವಸಗಳಲ್ಲಿ ಚೌತಿ ಆಗಲಿ, ಅಷ್ಟಮಿ ಆಗಲಿ, ಹೀಗೆ ಆಚರಣೆ ಮಾಡ್ಕೊಂಡು ಹೋಗ್ತೇವೆ. ನಾಗಾರಾಧನೆ ಅಂದರೆ ಅಲ್ಲಿ ನಾವು ಬನಗಳ ಒಂದು ರಕ್ಷಣೆಗೆ ಆಗಿಯೇ ಈ ನಮಗೆ ಯಾವುದು ಕೃಷಿಗಳ ಇದಕ್ಕೆ ವ್ಯವಸ್ಥೆಗೆ ಸರಿಯಾಗಿ ಅಲ್ಲಿ ನಮಗೆ ಬನಗಳ ವ್ಯವಸ್ಥೆ ಬೇಕು. ಈ ಗಾಳೆ, ಮಳೆ, ಗುಡುಗು, ಸಿಡಿಲು ಇಂಥದ್ದು ಏನಾದರೂ ಒಂದು ಪ್ರಕೃತಿಯ ವಿಕೋಪದಿಂದ ರಕ್ಷಣೆಗಾಗಿ ಹಿಂದಿನವರು ಊರಿನಲ್ಲಿ 4 ಬ್ರಹ್ಮಸ್ಥಾನ, ಮನೆಗೊಂದು ನಾಗಸ್ಥಾನ ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟ ಹಾಗೆ ನೋಡಿದಾಗಲೂ ಕೂಡ ಕರ್ನಾಟಕದ ಬೇರೆ ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿದಾಗೆ ತುಂಬ ವ್ಯತ್ಯಾಸ ಅನ್ನುವಂಥದ್ದು ಕಾಣಿಸುತ್ತೆ ನಾಗಾರಾಧನೆಯಲ್ಲಿ. ಸೊ ಈ ವ್ಯತ್ಯಾಸಗಳು ಏನು? ಸಾಮಾನ್ಯವಾಗಿ ನಮ್ಮಲ್ಲಿ ಅಂದರೆ ಈ ಕರಾವಳಿಯಲ್ಲಿ ಮೂಲಭೂತವಾಗಿ ಏನು ವ್ಯವಸ್ಥೆ ಇದೆಯೋ ಅದು ಸ್ವಲ್ಪ ಜೀವಂತವಾಗಿದೆ. ಇತರ ಕಡೆಯಲ್ಲಿ ಪ್ರಕೃತಿಯಿಂದಾಗಿಯೋ ಅಥವಾ ಮಾನವನಿಂದಾಗಿಯೋ ಅದು ನಶಿಸಿ ಹೋಗಿದೆ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ನಾಗಬನ, ಎಲ್ಲ ಒಂದು ಕ್ಷೇತ್ರದಲ್ಲಿಯೂ ನಾಗಬನ. ಈ ನಾವು ಉತ್ತರ ಭಾರತದಲ್ಲಿ ಹೋದರೂ ಅಲ್ಲಿ ಒಂದು ಈಶ್ವರ ದೇವಸ್ಥಾನ, ಯಾವುದೇ ಒಂದು ಶಕ್ತಿಯ ನಾವು ಪೂಜನೀಯ ಸ್ಥಳದಲ್ಲಿ ಅಲ್ಲಿ ನಾಗಬಿಂಬ ಇರ್ತದೆ. ಆದರೆ ಅಲ್ಲಿ ಆಚರಣೆಯ ಕ್ರಮ ವಿಭಿನ್ನವಾಗಿರ್ತದೆ. ನಮ್ಮ ಇಲ್ಲಿ ಅಂದರೆ ಇಲ್ಲಿ ನಾಗನಿಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೇವೆ, ಹೆಚ್ಚು ನಂಬಿಕೆಯನ್ನು ಇಡ್ತೇವೆ. ಹೆಚ್ಚು ನಂಬಿಕೆ ಏನಂದರೆ ಎಲ್ಲಿವರೆಗೆ ಅಂದರೆ ನಮ್ಮ ಬನದಲ್ಲಿಯೇ ಒಂದು ನಾಗನ ಜೀವಂತ ಸಂಸಾರ ಇರ್ತದೆ. ಅದು ಏನು ತೊಂದರೆ ಆದರೂ ಅದು ನಮ್ಮ ಮನೆಗೆ ಬಂದು ಹೋಗುವಂಥದ್ದು ಅಥವಾ ನಮಗೆ ಕಾಣಿಸುವಂಥದ್ದು ಅಥವಾ ಏನೋ ಒಂದು ವ್ಯವಸ್ಥೆಯಲ್ಲಿ ನಾವು ಬೇರೆ ಒಂದು ದುರ್ಮಾರ್ಗದಲ್ಲಿ ಹೋಗುವಂಥ ವ್ಯವಸ್ಥೆಯಲ್ಲಿ ಅದು ತಡೆಯುವಂಥದ್ದು ಈ ವ್ಯವಸ್ಥೆಯು ನಡೀತದೆ ನಮ್ಮಲ್ಲಿ.
ಎಲ್ಲೋ ಒಂದ್ ಕಡೆ ಕುಟುಂಬ ವರ್ಗಕ್ಕೆ ಬಂದಾಗ ನಾಗದೇವರಿಗೂ ಮತ್ತು ಭೂಮಿ ದೇವರಿಗೂ ಸಾಕಷ್ಟು ಒಂದು ನಂಟಿದೆ ಅಂತ ಹೇಳಿ. ನಂಟಿದೆ. ಭೂಮಿಯ ಮೂಲಕ ನಾಗದೇವರ ಸಂಚಾರ ಆಗುತ್ತೆ. ಭೂಮಿ ಅನ್ನುವಂಥದ್ದು ನಾಗದೇವರ ಒಂದು ಆಸ್ತಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಸಾಮಾನ್ಯವಾಗಿ ನಮ್ಮ ಭೂಮಂಡಲವನ್ನು ರಕ್ಷಣೆ ಮಾಡಿರುವುದೇ 7 ಹೆಡೆಯ ಮಹಾಶೇಷ ಅನ್ನುವ ಒಂದು ನಮ್ಮ ಪೂರ್ವಜರ ಒಂದು ಗ್ರಹಿಕೆ. ಅದಕ್ಕೂ ಸರಿಯಾಗಿ ಇತ್ತೀಚಿನ ಒಂದು ದಿನಗಳಲ್ಲಿ ಆ ವ್ಯವಸ್ಥೆಗೆ ಪೂರಕವಾದಂಥ ಸಾಕ್ಷ್ಯಗಳು ಎಲ್ಲ ಸಿಗ್ತಾ ಇದೆ. ಆ ರೀತಿಯಲ್ಲಿ ಇರುವ ಕಾರಣ ನಮ್ಮಲ್ಲಿ ಅಂದರೆ ಇವಾಗಿನ ಇತ್ತೀಚಿನ ಒಂದು ಕ್ರಮದಲ್ಲಿ ಯಾವುದು ನೀರು ಅಂತರ್ಜಲ ಕಾಪಾಡುವ ಬಗ್ಗೆ ಸಮಸ್ಯೆಗಳು ತುಂಬ ಬರ್ತಾ ಇದೆ. ಈಗ ನಮ್ಮಲ್ಲಿ ನೀರಿಲ್ಲ ಕುಡಿಲಿಕ್ಕೆ, ಮತ್ತೊಂದು ಇನ್ನೊಂದು ಅಂತ. ಈ ನಾಗಬನಗಳನ್ನು ನಾವು ಹುತ್ತಗಳನ್ನು ಹಾಳು ಮಾಡಿ ಅದರಲ್ಲಿ ನಾವು ಆ ವ್ಯವಸ್ಥೆಯನ್ನು ಹಾಳು ಮಾಡಿದ ಕಾರಣ ನಾವೀಗ ನೀರಿಂಗಿಸುವಂಥ ಗುಂಡಿಯೋ ಮತ್ತೊಂದು ಇನ್ನೊಂದು ಮಾಡಬೇಕಾದಂಥ ಪರಿಸ್ಥಿತಿ ಬಂದದ್ದು. ಪೂರ್ವಜರು ಭಾರಿ ಅದರ ಬಗ್ಗೆನೇ ಅವರು ಅದರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಊರಿಗೆ 4 ಬ್ರಹ್ಮಸ್ಥಾನ, ಅಲ್ಲಿ ಗಿಡಗಂಟೆಗಳು ಇರಬೇಕು, ಮರಗಳಿರಬೇಕು, ಪ್ರಕೃತಿಯನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆಗಳು ಅಲ್ಲಿ ಇರಬೇಕು ಅಂತ ನಮ್ಮ ರಕ್ಷಣಾ ಕವಚವಾಗಿ ಇದೆ. ನಾಗಮನ ಮತ್ತು ಬ್ರಹ್ಮಸ್ಥಾನವು ಮಾನವ ಜನಾಂಗಕ್ಕೆ ಒಂದು ರಕ್ಷಣಾ ವಿಧಾನವಾಗಿದೆ. ಇತ್ತೀಚಿನ ಒಂದು ಸಂದರ್ಭದಲ್ಲಿ ಅದು ಅವ್ಯವಸ್ಥೆ ಆದ ಕಾರಣ ನಾವು ಬೇರೆ ಮಾರ್ಗಗಳನ್ನು ನಮ್ಮ ಪ್ರಕೃತಿಗೆ ಅನುಕೂಲವಲ್ಲದ ಮಾರ್ಗಗಳನ್ನು ಈಗ ಅನುಸರಿಸ್ತಾ ಇದ್ದೇವೆ. ಇನ್ನೊಂದು ವಿಚಾರ ಬಂದಾಗ ಕುಟುಂಬಕ್ಕೆ ಬಂದಾಗ ಕುಟುಂಬಕ್ಕೆ ನಾಗದೇವರ ಒಂದು ಭಕ್ತಿ ಅಥವಾ ದಯೆ ಅನ್ನುವಂತ ತುಂಬಾ ಮಟ್ಟಿನಲ್ಲಿ ಬೇಕಾಗುತ್ತೆ. ಕುಟುಂಬದ ಮೂಲ ಸ್ಥಾನ ಅಂತ ಹೇಳ್ತಾರೆ. ಈಗ ನಮ್ಮ ಕರಾವಳಿ ಭಾಗದಲ್ಲಿ ಕುಟುಂಬದ ನಾಗ ಅಂತಾನು ಹೇಳ್ತಾರೆ. ಇದರ ಪ್ರಾಮುಖ್ಯತೆ ಏನು? ಕುಟುಂಬದ ನಾಗ ಅಂದರೆ ನಿಜವಾಗಿ ದೈವ ದೇವರು ಇರುವಂಥದ್ದು ನಮ್ಮ ಒಂದು ರಕ್ಷಣಾ ವ್ಯವಸ್ಥೆಗೆ ಅಂತ ಇರುವಂಥ ರೀತಿಯಲ್ಲೇ ಇರುವಂಥದ್ದು. ಹಿಂದಿನ ಕಾಲದಲ್ಲಿ ಈ ಕೋರ್ಟು ಕಚೇರಿ ಮತ್ತೊಂದು ಇನ್ನೊಂದು ವ್ಯವಸ್ಥೆ ಇರಲಿಲ್ಲ. ಏನೋ ಒಂದು ನಾಗಬನದಲ್ಲಿ ಆ ಪರಿಸರದ ಜನಗಳು ಅಥವಾ ಬ್ರಹ್ಮಸ್ಥಾನಕ್ಕೆ ಸಂಬಂಧಪಟ್ಟ ಜನಗಳು ಅಲ್ಲಿಯ ಒಂದು ಸಮಸ್ಯೆಗಳನ್ನು ಅವರ ಒಳಗಡೆ ಏನಾದರೂ ವೈಮನಸ್ಸು ಬಂದರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅಲ್ಲಿ ಬ್ರಹ್ಮನ ಕಟ್ಟೆ, ನಾಗನ ಕಟ್ಟೆ ಅಂತ ಬರ್ತದೆ. ಅಲ್ಲಿ ಗುರುಗಳು ಅಂತ ಇರ್ತಾರೆ. ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಅರ್ಚಕರು, ಗುರುಗಳು ಇರ್ತಾರೆ. ಆ ಗುರುಗಳ ಸಲಹೆ ಸೂಚನೆಯಿಂದ ಒಳ್ಳೆಯ ಮಾರ್ಗದಲ್ಲಿ ಜನಗಳು ಹೋಗಲಿಕ್ಕೆ ಈ ಒಂದು ವ್ಯವಸ್ಥೆ ಇರುವಂಥದ್ದು. ಕುಟುಂಬದ ಒಗ್ಗಟ್ಟಿಗಾಗಿ ಮತ್ತು ಊರಿನ ಒಗ್ಗಟ್ಟಿಗಾಗಿ, ಪರಿಸರದ ಒಂದು ಒಗ್ಗಟ್ಟಿನ ವ್ಯವಸ್ಥೆಗಾಗಿ ಈ ಬ್ರಹ್ಮಸ್ಥಾನ ನಾಗಸ್ಥಾನ ಅನ್ನುವಂಥದ್ದು ಮುಖ್ಯವಾಗಿ ಬೇಕು. ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ವ್ಯವಹಾರದ ದೃಷ್ಟಿಯಲ್ಲಿ ಜನಗಳು ಚೆದರಿ ಹೋಗ್ತಾ ಇದ್ದಾರೆ. ನಮ್ಮ ಊರು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಮಕ್ಕಳು, ಮತ್ತೊಬ್ಬರು, ಇನ್ನೊಬ್ಬರು ಎಲ್ಲರೂ ದೂರ ಇದ್ದಾರೆ. ಇಲ್ಲಿ ಮೂಲ ಸ್ಥಾನ ಅಂತ ಈ ನಾಗನ ಒಂದು ಪಂಚಮಿ ಆಚರಣೆ ಅಥವಾ ಒಂದು ಬ್ರಹ್ಮಸ್ಥಾನದ ಪೂಜೆ ಆಚರಣೆ ಅಥವಾ ಡಕ್ಕೆ ಬಲಿ ಅಥವಾ ಬ್ರಹ್ಮಮಂಡಲ, ನಾಗಮಂಡಲ ಅಂತ ಆದ ಕೂಡಲೇ ಅಲ್ಲಿಯ ಒಂದು ವ್ಯವಸ್ಥೆಗಳು ಅವರನ್ನು ಹತ್ತಿರ ತರ್ತದೆ. ಇವನ್ನು ನಾವು ಕೆಲವು ಸಂದರ್ಭದಲ್ಲಿ ನೋಡ್ತೇವೆ, ಕೆಲವೊಂದು ಮೂಲ ಸ್ಥಾನದಲ್ಲಿ ಇಂತಿಷ್ಟು ಜನರಿದ್ದಾರೆ ಅನ್ನುವಂಥ ಒಂದು ಗ್ರಹಿಕೆಯೂ ಇಲ್ಲ ಅವರಿಗೆ. ಆ ವ್ಯವಸ್ಥೆಯನ್ನು, ನಮ್ಮಲ್ಲಿಯ ಒಗ್ಗಟ್ಟನ್ನು, ನಮ್ಮ ಕುಟುಂಬದ, ನಮ್ಮ ರಕ್ತ ಸಂಬಂಧಿಗಳ ಒಗ್ಗಟ್ಟಿಗಾಗಿ ಈ ವ್ಯವಸ್ಥೆಯನ್ನು ಹಿಂದಿನವರು ಮಾಡಿ ಇಟ್ಟಿದ್ದಾರೆ. ನಾವು ಅದನ್ನು ಮರೆತು ಸುಮಾರು ಈಗ ಒಂದು 50 ವರ್ಷದ ಮೇಲಾಗಿರ್ಬೋದು. ಹಾಗಾಗಿ ದೂರ ಹೋಗಿದ್ದೇವೆ. ಕೆಲವು ತಲೆಮಾರಿನಲ್ಲಿ 2-3 ತಲೆಮಾರಿನಿಂದ ಮೂಲಸ್ಥಾನ ಗೊತ್ತಿರುವುದಿಲ್ಲ. ಆ ಮೂಲಸ್ಥಾನ ಗೊತ್ತಿಲ್ಲದೆ ಇರುವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಗುತ್ತೆ. ಯಾಕಂದರೆ ಹಿಂದಿನವರು ಮಾಡಿ ಇಟ್ಟದ್ದು ನಮ್ಮ ಒಗ್ಗಟ್ಟಿಗಾಗಿ. ಆ ಒಗ್ಗಟ್ಟು ಒಡೆದು ಹೋಗಿರ್ತದೆ. ನಾವು ಯಾವುದೋ ಒಂದು ರೀತಿಯಲ್ಲಿ ಭಿನ್ನ ಭಿನ್ನ ವ್ಯವಹಾರದಲ್ಲಿ ಇರ್ತೇವೆ. ಆದರೂ ಈ ಒಗ್ಗಟ್ಟಿಗೆ ಬಂದಾಗ ಅದನ್ನು ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡಿ ನಾವು ಉತ್ತಮ ಮಾರ್ಗದಲ್ಲಿ ಹೋಗುವಂಥ ವ್ಯವಸ್ಥೆಗೆ ಮೂಲಸ್ಥಾನ ಅನ್ನುವಂಥದ್ದು ಮಾಡಿರೋದು. ಇದರೊಂದಿಗೆ ಧಾರ್ಮಿಕ ಆಚರಣೆ ಕೂಡ, ಧಾರ್ಮಿಕ ಆಚರಣೆ ಇಲ್ಲದೆ ಇದ್ರೆ ಜನಗಳು ದೇವರ ಮೇಲೆ ಭಯಭಕ್ತಿ ಇಲ್ಲದೆ ಇದ್ರೆ ಜನರು ಒಗ್ಗಟ್ಟಾಗುವುದಿಲ್ಲ. ಅದು ಒಂದು ಭಿನ್ನ ರೀತಿಯಲ್ಲಿ ಹೋಗ್ತದೆ, ಗೌಜು ಗಲಾಟೆಯಲ್ಲಿ ಹೋಗ್ತದೆ. ಆದ ಕಾರಣ ದೇವರ ಒಂದು ಮುಂದಿಟ್ಟುಕೊಂಡು ನಮ್ಮ ಬ್ರಹ್ಮಸ್ಥಾನದವರು ಏನಿದ್ರು ಅಲ್ಲಿಯೇ ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವ, ಅಥವಾ ಅಡಿ ಬ್ರಹ್ಮ ಅಂತ ಹೇಳ್ತಾರೆ, ಅದು ಇಂತಿಷ್ಟು ಜಾಗಕ್ಕೆ ಒಂದು ಬ್ರಹ್ಮ ಅಂತ ಇರ್ತದೆ. ನಮ್ಮ ಇದರಲ್ಲಿ ಸಾಮಾನ್ಯ ಊರಿನಲ್ಲಿ 4-6 ಬ್ರಹ್ಮಸ್ಥಾನ ಮತ್ತು ನಾಗಸ್ಥಾನ, ಮನೆಗೊಂದು ನಾಗಸ್ಥಾನ, ಪುನಃ ಊರಿಗೊಂದು ನಾಗಸ್ಥಾನ ಪ್ರಧಾನವಾಗಿ ಇರ್ತದೆ. ಅದು ಏನಂದರೆ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನಮ್ಮ ನೋವು ನಲಿವಿನಲ್ಲಿ ನಾವು ಒಂದಾಗುವಂಥ ಸ್ಥಳವಾಗಿ ನಾವು ವೇದಿಕೆಯಾಗಿ ಮಾಡ್ಕೊಳ್ತೇವೆ. ಆ ರೀತಿಯಲ್ಲಿ ಹಿಂದಿನವರು ಮಾಡಿದ್ದು. ಈ ಕಾಲಕ್ರಮೇಣ ಅದು ನಾವು ಭಿನ್ನಾಭಿಪ್ರಾಯ ಬಂದು ಅದು 2 ಆಗುವಂಥದ್ದು, 4 ಆಗುವಂಥದ್ದು, 6 ಆಗುವಂಥದ್ದು ಅಥವಾ ಒಡೆದು ಹೋಗುವಂಥ ವ್ಯವಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ಇದೆ. ಎಲ್ಲೋ ಒಂದು ಕಡೆ ನಾಗರ ಪಂಚಮಿ ದಿವಸ ನಾಗಾರಾಧನೆಯನ್ನ ನಾವು ಮಾಡ್ತೀವಿ. ಕೇವಲ ಇದು 1 ದಿನಕ್ಕೂ 2 ದಿನಕ್ಕೂ ಸೀಮಿತವಾಗಿರುವಂತದ್ದಲ್ಲ. ಇತರ ಭಾಗಗಳಲ್ಲಿ ದಕ್ಕೆ ಬಲಿ ಅಂತ ಮಾಡ್ತಾರೆ. ಸೊ ನಾಗದೇವರ ಸೇವೆಯನ್ನ ಈ ಮೂಲಕ ಕೂಡ ಮಾಡ್ತಾರೆ. ಈ ಕುರಿತಾಗಿ ಮಾಹಿತಿಯನ್ನು ನೀಡಬಹುದಾ? ನಾಗರ ಪಂಚಮಿ ಅಂದರೆ ಅದೊಂದು ವಿಶೇಷ ಪರ್ವ ದಿವಸ. ಆ ವಿಶೇಷ ದಿವಸದಿಂದ ನಾವು ಅಲ್ಲಿ ನಾಗಾರಾಧನೆ ಮಾಡೋದ್ರಿಂದ ಇಲ್ಲಿ ಏನಂದರೆ ಈ ಕೆಲವೊಂದು ವ್ಯವಸ್ಥೆಯಲ್ಲಿ ಈ ನಾಗಾರಾಧನೆ ಬಗ್ಗೆ ಅದನ್ನು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ. ನಾವು ಅಲ್ಲಿ ಹಾಲು ಎರೆಯುವಂಥದ್ದು ವೇಸ್ಟು, ಅಥವಾ ಇಲ್ಲಿ ಅರಿಶಿನವನ್ನು ಹಾಕುವಂಥದ್ದು ವೇಸ್ಟು, ಅಥವಾ ಗಂಧ ಹಾಕುವಂಥದ್ದು ವೇಸ್ಟು ಅನ್ನುವ ರೀತಿಯಲ್ಲಿ ಒಂದು ಗ್ರಹಿಕೆಯಾಗಿದೆ. ಯಾವುದೇ ವ್ಯವಸ್ಥೆಗಳು, ಪೂಜೆ ಆಗಲಿ, ಯಾವುದೇ ಒಂದು ವ್ಯವಸ್ಥೆ ಆಗಲಿ, ಅತಿರೇಕವಾದಾಗ ಅಮೃತ ಸಹಿತ ವಿಷವಾಗ್ತದೆ ಅನ್ನುವಂಥ ಒಂದು ಮಾತಿದೆ, ಹಿಂದಿನವರು ಹೇಳಿರುವಂಥ ಮಾತು. ಅದೇ ರೀತಿಯಲ್ಲಿ ನಾವು ಇತ್ತೀಚಿನ ವ್ಯವಸ್ಥೆಯಲ್ಲಿ ಏನು ಮಾಡ್ತೇವೆ ಅಂದರೆ,
ಹಾಲು ಅಭಿಷೇಕ ಮಾಡೋದಲ್ಲ, ಹಾಲು ಹೊಯ್ಯುವಂಥದ್ದು ಮಾಡ್ತೇವೆ. ಹಾಲು ಅಭಿಷೇಕ ದೇವರಿಗೆ ನಾವು ಭಿನ್ನತೆ ಇರ್ತದೆ. ಅಭಿಷೇಕ ಬೇರೆ, ಒಯ್ಯುವಂಥದ್ದು ಬೇರೆ. ಈ ಒಯ್ಯುವಂಥದ್ದು ಒಂದು ಕೂಡಲೇ ಅದು ಅನಾಚಾರಕ್ಕೆ ವ್ಯವಸ್ಥೆ ಆಗ್ತದೆ. ಮಳೆ ಒಂದು ಹಂತದಲ್ಲಿ ಬಂದರೆ ನಾವು ಅದರಿಂದ ಒಳ್ಳೆಯದನ್ನು ಪಡಿತೇವೆ. ಅತಿರೇಕ ಮಳೆಯಾದಾಗ ಪ್ರವಾಹ ಆಗ್ತದೆ. ಇದೇ ರೀತಿಯಲ್ಲಿ ಹುತ್ತದ ಅವ್ಯವಸ್ಥೆಯಲ್ಲಿಯೂ ಈ ಹುತ್ತದ ಅವ್ಯವಸ್ಥೆಗೆ ಇದು ಒಂದು ಕಾರಣ ಆಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ಯಾಕೆಟ್ ಹಾಲು ತರುವಂಥದ್ದು ಅಥವಾ ಬೇರೆ ಬೇರೆ ಹಾಲು ತರುವಂಥದ್ದು ಅದರಲ್ಲಿ ಶುದ್ಧ ಇರುವುದಿಲ್ಲ. ಯಾವುದೋ ದಿವಸದ ಹಾಲು, ಕಡಿಮೆ ಅಂದರೆ ಒಂದು ಹಾಲು ಪ್ರೊಸೆಸ್ ಆಗಿ ಪ್ಯಾಕೆಟ್ ಆಗಿ ಬರಬೇಕಿದ್ರೆ 1 ವಾರ ಟೈಮ್ ತಗೊಳ್ತದೆ. ಆದರೆ ನಾವು ಏನಂದರೆ ಹಿಂದಿನವರು ಏನು ಮಾಡ್ತಾಯಿದ್ರು, ಕರು ಇರುವಂಥ ಹಾಲನ್ನು ಫ್ರೆಶ್ ಆಗಿ 4:30-5 ಗಂಟೆಗೆ ಕರೆದ ಹಾಲನ್ನು 8 ಗಂಟೆ ಒಳಗೆ ಅಭಿಷೇಕ ಮಾಡ್ತಾಯಿದ್ರು. ಹಾಲಲ್ಲಿ ಒಂದು ವಿಶೇಷ ಶಕ್ತಿ ಇರ್ತದೆ, ಅದು ನ್ಯಾಚುರಲ್ ಆಗಿರ್ತದೆ. ಇವಾಗ ಶಿವಾಳದ ನೀರು, ಬೊಂಡದ ನೀರು ಅಭಿಷೇಕವು ಅದು ಅಶುದ್ಧವಾಗಿರ್ತದೆ. ಯಾಕಂದರೆ ಹುತ್ತದ ಮೂಲ ಅನ್ನುವಂಥದ್ದು ಪಾತಾಳ ಅಂತ ನಾವು ನಮ್ಮ ಹಿಂದಿನವರ ಗ್ರಹಿಕೆ. ನಾವಲ್ಲಿ ಎರೆಯುವಂಥ ವಸ್ತುಗಳು ಪಾತಾಳದವರೆಗೆ ಹೋಗ್ತದೆ ಅನ್ನುವಂಥ ಒಂದು ನಂಬಿಕೆ. ಅದು ವೈಜ್ಞಾನಿಕವಾಗಿಯೂ ಹೌದು. ಹುತ್ತ ಇರುವ ಕಡೆ ನೀರಿದ್ದೇ ಇರ್ತದೆ. ನಾವೇನು ಅರಸಿನ ಪುಡಿ ಅಥವಾ ಗಂಧ, ಈ ಶ್ರೀಗಂಧ, ಚಂದನ, ಇವನ್ನು ಅಕ್ಕಿಯನ್ನು ಹಿಟ್ಟು ಮಾಡಿ ಏನು ಹಾಕ್ತೇವೋ ಅದು ಮೂಲ ನಮ್ಮ ಜಲದ ಒಂದು ವ್ಯವಸ್ಥೆಗೆ ಹೋಗಿ ತಲುಪ್ತದೆ. ಆವಾಗ ಇಡೀ ಜಲವೇ ಶುದ್ಧವಾಗ್ತದೆ. ಆವಾಗ ಕಾಯಿಲೆಗಳು ಮತ್ತೊಂದು ಇನ್ನೊಂದು ಮನುಷ್ಯನಿಗೆ ಬರುವಂಥ ವ್ಯವಸ್ಥೆಯು ಕಡಿಮೆ ಆಗ್ತದೆ. ಆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ನಾಗರ ಪಂಚಮಿಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ನೈವೇದ್ಯಗಳನ್ನು ಕೂಡ ನಾಗದೇವರಿಗೆ ನಾವು ಅರ್ಪಣೆ ಮಾಡ್ತೀವಿ. ಇದರಲ್ಲಿ ಹಾಲಾಗಿರ್ಬೋದು, ಅರಿಶಿಣವಾಗಿರ್ಬೋದು, ಅಥವಾ ಹಿಂಗಾರ ಅನ್ನುವಂಥದ್ದು ಕೂಡ ಬಹಳಷ್ಟು ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ಕುರಿತಾಗಿ ಮಾಹಿತಿ ಅಂತ ಹೇಳ್ಬೋದಾ? ಸಾಮಾನ್ಯ ಯಾವುದೇ ಒಂದು ನ್ಯಾಚುರಲ್ ಆಗಿದ್ದರೆ ಒಂದು ಹೂವಿಗೆ ಒಂದು ವಿಶೇಷ ಶಕ್ತಿ ಇರ್ತದೆ. ಮತ್ತು ಒಂದು ಈ ಅರಿಶಿಣಕ್ಕೂ ವಿಶೇಷವಾದಂಥ ಶಕ್ತಿ, ಆಯುರ್ವೇದಿಕದಲ್ಲಿ ಪ್ರಥಮವಾದಂಥ ಒಂದು ರಾಜ ಇದ್ದಾಗೆ ಅದು ವ್ಯವಸ್ಥೆ ಇರ್ತದೆ. ಈಗ ಹಾಗೆ ಒಂದು ಇಂಗ್ಲೀಷ್ ಪದ್ಧತಿಯಲ್ಲಿ ಇನ್ಸುಲಿನ್ ಅನ್ನುವಂಥ ಒಂದು ಇಂಜೆಕ್ಷನ್ ಏನು ಕೆಲಸ ಮಾಡ್ತದೋ, ಒಂದು ಚಿಟಿಕೆ ಅರಸಿನ ಅದರ 10 ಪಟ್ಟು ಕೆಲಸ ಮಾಡ್ತದೆ. ಆ ರೀತಿಯಲ್ಲಿ ಸದ್ಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ನಮ್ಮ ಚರ್ಮ ವ್ಯಾಧಿಗಳನ್ನು ಗುಣಪಡಿಸಲಿಕ್ಕೆ, ನಮ್ಮ ಮಾನಸಿಕವಾದಂಥ ಒಂದು ಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಅರಸಿನ ಸೇವನೆಯು ಉತ್ತಮ. ಹಾಗಾಗಿ ಅದು ಪ್ರಸಾದದ ರೂಪದಲ್ಲಿ ಸೇವನೆ ಮಾಡಿದರೆ ಸೇವನೆ ಮಾಡ್ತಾರೆ ಜನಗಳು. ಇಲ್ಲೂ ಆದರೆ ಆ ವ್ಯವಸ್ಥೆಗೆ ಒಳಪಡುವುದಿಲ್ಲ. ಇತ್ತೀಚಿನ ಒಂದು ಜನಗಳು ಹಿಂದೆ ಶಾಸ್ತ್ರ ಅಂತ ಏನು ಮಾಡಿದ್ದಾರೆ, ದೇವರಂತೆ ಏನಕ್ಕೆ ಮಾಡಿದ್ದಾರೆ ಅಂತ, ನಮ್ಮ ಆರೋಗ್ಯದ ಒಂದು ವೈಜ್ಞಾನಿಕ ಕ್ರಮದಲ್ಲಿ ನಡ್ಕೊಂಡು ಹೋಗಲಿ, ಆರೋಗ್ಯ ಇಂಥ ಕಟ್ಟುಪಾಡಲ್ಲಿ ಬದುಕಬೇಕು ಮನುಷ್ಯ, ಆವಾಗ ಎಲ್ಲರಿಗೂ ಸುಖವಾಗ್ತದೆ, ಸಮೃದ್ಧವಾಗ್ತದೆ ಅನ್ನುವಂಥ ಒಂದು ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿರೋದು. ನಾವು ಅರಿಶಿನವನ್ನು ಹಾಲಿನಲ್ಲಿ ಸೇರಿಸಿ ಕುಡಿಯುವಂಥದ್ದಾಗಲಿ ಅಥವಾ ಅರಿಶಿನ, ಅಕ್ಕಿ ಇಟ್ಟು ಹಾಲನ್ನು ಸೇರಿಸಿ ನಾವು ಸೇವನೆ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಉತ್ತಮವಾಗಿರ್ತದೆ. ಆ ರೀತಿಯಲ್ಲಿ ಶಾಸ್ತ್ರ ಅಂತ ಮಾಡಿದ್ದಾರೆ. ದೇವರು ಪ್ರಸಾದ ಅಂತ ನಂಬಿಕೆ ದೇವರಲ್ಲಿ ಇರಬೇಕು. ಆ ಪ್ರಸಾದ ರೂಪದಲ್ಲಿ ಮನುಷ್ಯನ ದೇಹವನ್ನು ಆ ಪ್ರಸಾದ ಸೇರಿದರೆ ಆರೋಗ್ಯ ಪ್ರಾಪ್ತಿಗಾಗಿ ಮಾಡಿರುವಂಥದ್ದು. ಇನ್ನೊಂದು ವಿಚಾರ, ನಾಗಾರಾಧನೆಯನ್ನು ಮಾಡುವಂಥದ್ದು ಧಾರ್ಮಿಕ ಆಚರಣೆ ಹೌದು. ಇದನ್ನು ಹೊರತುಪಡಿಸಿದರೆ ಪ್ರಕೃತಿ, ಮನುಷ್ಯ, ದೇವರು ಈ ನಂಬಿಕೆಗಳ ಮಧ್ಯೆ ಸುತ್ತಾಡುವಂಥ ಒಂದು ಆಚರಣೆ ಅಂತ ಹೇಳ್ಬೋದು. ಪ್ರಕೃತಿ ಮತ್ತು ಮನುಷ್ಯನನ್ನು ಹತ್ತಿರವಾಗಿಸುವಂಥ ಒಂದು ಆಚರಣೆ ಅಂತಾನು ಹೇಳ್ತಾರೆ. ಈ ಕುರಿತಾಗಿ ಏನು ಹೇಳ್ತೀರಾ? ಹೌದು, ಪ್ರಕೃತಿ ಸಾಮಾನ್ಯ ಮನುಷ್ಯನೇ ಒಬ್ಬನೇ ಬದುಕುವಂಥ ಜೀವಿ ಅಲ್ಲ, ಅವನಿಗೆ ಎಲ್ಲರೂ ಬೇಕು, ಎಲ್ಲವರನ್ನು ಕಾಪಾಡಬೇಕು. ನಾವು ಈವನ್ನು ದನಗಳಲ್ಲಿ, ಆನೆಗಳಲ್ಲಿ, ನಾಗನಲ್ಲಿ ಎಲ್ಲ ದೈವಿಕ ರೂಪವನ್ನು ಕಾಣ್ತೇವೆ. ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಒಂದು ವಿಶೇಷವಾದಂಥ ಪ್ರಾಣಿ ಪಕ್ಷಿಗಳಲ್ಲೂ ದೈವಿಕ ರೂಪ ಕಾಣ್ತೇವೆ. ಅಂದರೆ ಅವನ್ನು ದೈವಿಕ ರೀತಿಯಲ್ಲಿ ನಾವು ಥಿಂಕ್ ಮಾಡಿ ಅವರಿಗೆ ಬದುಕಲಿಕ್ಕೆ ದಾರಿ ಕೊಡಲಿ ಅಂತ, ಅವರನ್ನು ನಾಶ ಮಾಡಲಿಕ್ಕೆ ಹೋಗಬಾರ್ದು ನಾವು ಅಂತ. ಹೇಗೆ ಮನುಷ್ಯನು ಹೇಗೆ ಹುಟ್ಟು ಶಾಶ್ವತ, ಸಾವು ಅನಿರೀಕ್ಷಿತ, ಆ ರೀತಿಯಲ್ಲಿ ಅವನು ಯಾವತ್ತು ಬೇಕಾದರೂ ಸಾಯ್ಬೋದು. ಆದರೆ ಬೇರೆ ಪ್ರಾಣಿಗಳ ಸಾವಿಗೆ ಮನುಷ್ಯನು ಕಾರಣ ಆಗಬಾರ್ದು. ಅದರಲ್ಲಿ ಒಂದು ದೈವಿಕ ರೂಪವನ್ನು ಇಟ್ಟಿರುವ ಕಾರಣ ಮೂಲತಃ ಇದೆ. ಮತ್ತು ವಿಶೇಷವಾದಂಥ ಒಂದು ಪ್ರಾಣಿಗಳಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇರ್ತದೆ. ನಾವೀಗ ಏನೋ ಕಾಕತಾಳೀಯ ಏನೋ ಒಂದು ವ್ಯವಸ್ಥೆಯನ್ನು ಹೇಳ್ತೇವೋ, ಈ ಸಂಜ್ಞಾಸೂಚಕವಾಗಿ ಏನೇನೋ ಒಂದು ವಸ್ತುಗಳು ಅಡ್ಡ ಬರೋದು ಅಥವಾ ಏನೋ ಒಂದು ವ್ಯವಸ್ಥೆಯಲ್ಲಿ ಇರುವಾಗ ಅದು ದೈವಿಕ ರೂಪದಲ್ಲಿ ನಮಗೆ ಬಂದು ಅದು ಒಂದು ನಮಗೆ ನಮ್ಮ ಬದುಕಿಗೆ ಒಳ್ಳೆಯ ಮಾರ್ಗವನ್ನು ಸೂಚಿಸ್ತದೆ. ಈಗ ಕಾಕ ಶಕುನವಾಗಲಿ, ಗೂಬಾ ಶಕುನವಾಗಲಿ, ಮಾರ್ಜಾಲ ಶಕುನವಾಗಲಿ, ಈ ಶಕುನಗಳು ನಮಗೆ ಹೇಗೆ ನಮ್ಮ ಜೀವನದ ಒಳಿತಿಗಾಗಿ ಕೆಲಸ ಮಾಡ್ತವೆ, ಅದೇ ರೀತಿಯಲ್ಲಿ ನಾಗನು ಅದರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದ್ದಾನೆ. ದೈವಿಕ ರೂಪದಲ್ಲಿ ನಾಗನಿಗೆ ಇರುವಂಥ ಬುದ್ಧಿಶಕ್ತಿಗಳನ್ನು ದೇವರು ನಮಗೆ ಅನುಗ್ರಹಿಸಲಿ ಅಂತ ನಾವು ನಾಗರ ಪಂಚಮಿ ದಿವಸ, ಇನ್ನು ಮುಂದೆ ಬರುವಂಥ ಮಳೆಗಾಲ ವಿಶೇಷವಾಗಿರ್ತದೆ. ನಾಗರ ಪಂಚಮಿಯ ನಂತರ ವಿಶೇಷವಾದಂಥ ಮಳೆಗಾಲ ಇರ್ತದೆ. ಅದರಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಒಂದು ತಡೆಗಟ್ಟುವ ರೀತಿಯಲ್ಲಿಯೂ ಮತ್ತು ನಮಗೆ ಏನಾಗ್ತದೆ ಅನ್ನುವಂಥ ಒಂದು ಭಯದ ವ್ಯವಸ್ಥೆಯಲ್ಲಿ ನಾವು ಬದುಕೊಂಡಿದ್ದೇವೆ ಹಿಂದಿನ ಜನಗಳು. ಇವಾಗಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಅನುಕೂಲ ಆಗಿದ್ದೇವೆ, ಆದರೂ ಸಾವು ನಮ್ಮ
ಕೈಯಲ್ಲಿ ಇಲ್ಲ, ಅದನ್ನು ದೇವರೇ ಕೊಡುವಂಥದ್ದು. ಅದನ್ನು ಕೊಡುವಾಗ ಸಂತೋಷದಲ್ಲಿ ಕೊಡಲಿ, ನಮಗೆ ಒಳ್ಳೇದು ಕೊಡಲಿ, ನಮಗೆ ಒಳ್ಳೇದು ಮಾಡಲಿ ಅಂತ ಈ ನಾಗಾರಾಧನೆಯ ಮೂಲಕ ನಾವು ದೇವರಲ್ಲಿ ಮೊರೆ ಹೋಗಲಿಕ್ಕೆ ಪ್ರಾರಂಭದ ಒಂದು ಹಂತವಾಗಿ ನಾಗರ ಪಂಚಮಿಯನ್ನು ಆಚರಿಸ್ತಾ ಇದ್ದೇವೆ. ಇನ್ನೆಲ್ಲವೂ ಆರಾಧನೆಯೂ ಅಷ್ಟೇ, ದೇವರು ನಮಗೆ ಒಳ್ಳೇದು ಮಾಡಲಿ ಅನ್ನುವಂಥ ಒಂದು ಆಚರಣೆ ಇರ್ತದೆ ವಿನಃ ದೇವರು ಕೆಟ್ಟದ್ದು ಮಾಡಲಿ, ದೇವರು ಯಾರಿಗೆ ಅನ್ಯಾಯ ಮಾಡು, ಮತ್ತೊಂದು ಮಾಡು, ಇನ್ನೊಂದು ಮಾಡು ಅಂತ ಯಾವುದನ್ನು ಹೇಳುವುದಿಲ್ಲ. ಅವರು ಹೇಳುವುದು ಏನಂದರೆ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಮಾರ್ಗ. ಹೌದು, ಭಕ್ತಿಯಿಂದ ಏನನ್ನು ಕೊಟ್ಟರು ಕೂಡ ಅಪೇಕ್ಷೆಯನ್ನ ಮಾಡೋದಿಲ್ಲ, ದೇವರು ಸ್ವೀಕರಿಸ್ತಾರೆ. ಆದರೆ ಭಕ್ತಿಯಿಂದ ಕೊಡುವಂಥ ವ್ಯವಸ್ಥೆಗಳು ಅವ್ಯವಸ್ಥೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ನಾವು ಮನೆ ಕಟ್ಟುವ ರೀತಿಯಲ್ಲಿ ಮೊದಲು ಏನೋ ಒಂದು ಜಾಗ ನೋಡಿ ಮನೆ ಕಟ್ಟುವ ವ್ಯವಸ್ಥೆ ಎಲ್ಲ ಇದ್ದಿದೆ. ಈಗ ಹಾಗಿಲ್ಲ, ಲೆವೆಲ್ ಮಾಡಿ ಇಡ್ತಾರೆ ಜಾಗ, ಮನೆ ಕಟ್ತೇವೆ, ಅದರ ಕೆಳಗಡೆ ತುಂಬ ಪ್ರಾಣಿಗಳು ಇದು ಭೂಗತವಾಗಿ ಇರುವಂಥ ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಗೆ ಧಕ್ಕೆ ತರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಅದು ಈ ನಾಗದೋಷವಾಗಿ ಪರಿಣಿಸ್ತದೆ, ಸ್ಥಳ ದೋಷ ಅಂತ ಬರ್ತದೆ. ನಾಗದೋಷವಾಗಿ ನಮ್ಮ ಈ ಒಂದು ಭಾಗದ ಜನರಲ್ಲಿ ನಾಗದೋಷ ಅನ್ನುವಂಥದ್ದಕ್ಕೆ ಒಂದು ಭಯ ಅಂತಾನೆ ಆವರಿಸಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮಾಡುವಂತ ಕೆಲಸಗಳು ತಪ್ಪು ಅಂತ ನಮಗೆ ಗೊತ್ತಿರೋದಿಲ್ಲ, ನಂತರ ಅನುಭವಿಸುವಂತ ಸಮಸ್ಯೆಗಳ ಮೂಲಕ ನಮಗೆ ನಾಗದೋಷ ಬಂದಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸೊ ಈ ನಾಗದೋಷ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ? ನಾಗದೋಷ ಅನ್ನುವಂಥದ್ದು ನಾನೀಗ ಸದ್ಯದಲ್ಲಿ ಹೇಳುವಂಥ ವ್ಯವಸ್ಥೆಯಲ್ಲಿ ನಾಗಬನವನ್ನು ತೆಗೀತಾರೆ, ಹುತ್ತವನ್ನು ತೆಗೀತಾರೆ. ಹುತ್ತವನ್ನು ತೆಗೆಯುವುದರಿಂದ ಆ ವ್ಯವಸ್ಥೆಗಳು ಅವ್ಯವಸ್ಥೆ ಆಗ್ತದೆ. ಪ್ರಕೃತಿಯ ವ್ಯವಸ್ಥೆ ಅನ್ನುವಂಥದ್ದು ಅವ್ಯವಸ್ಥೆ ಆಗುತ್ತೆ. ನಾವು ನಶ್ವರ, ಪ್ರಕೃತಿಯು ಶಾಶ್ವತ, ಅದು ಇನ್ನು ಮುಂದಿನ ಜನ್ಮ ತಲತಲಾಂತರದವರೆಗೆ ಇರುವಂಥ ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ನಾವು ಒಂದು ಹಂತದವರೆಗೆ ಹಾಳುಗೆಡಬಹುದು. ಅದರಿಂದ ಹೆಚ್ಚು ಹಾಳುಗೆಡಿದರೆ ಪ್ರಕೃತಿ ಮುನಿತದೆ. ಅದರ ಮುನಿಸು ಬರುವಂಥದ್ದು ಈ ರೀತಿಯ ಒಂದು ಮಾನವ ಕುಲಕ್ಕೆ ಅಥವಾ ಪ್ರಾಣಿ ಪಕ್ಷಿ ಯಾವುದೇ ಕುಲಕ್ಕಾಗಲಿ ತೊಂದರೆ ಆಗ್ತದೆ. ಈ ವ್ಯವಸ್ಥೆ ನಾವು ಏನಂದರೆ ಇಂತಿಂಥ ಸ್ಥಳದಲ್ಲಿ ಈ ಥರದ ಒಂದು ನೀರಿನ ವ್ಯವಸ್ಥೆ ಆಗಲಿ, ಇಂಗು ವ್ಯವಸ್ಥೆ ಆಗಲಿ, ಮತ್ತೊಂದಾಗಲಿ ಇನ್ನೊಂದಾಗಲಿ ಅನ್ನುವಂಥದ್ದು ಈ ಹುತ್ತದ ರೂಪದಲ್ಲಿ ಬರ್ತದೆ. ಆ ಹುತ್ತದ ರೂಪದಲ್ಲಿ ನಾವು ಅದನ್ನು ಹಾಳುಗೆಡುವಿದ ನಂತರ ಅಲ್ಲಿ ನೀರಿನ ವ್ಯವಸ್ಥೆಯೂ ಆಗ್ತದೆ, ಅಥವಾ ಅಲ್ಲಿ ಕಾಯಿಲೆಗಳು ಬರ್ತದೆ. ಯಾವುದಂದರೆ ನಾವು ಅಲ್ಲಿ ಒಂದು ಭೂಮಿಯ ಒಳಗಡೆ ವಾಯು ಸಂಚಾರ ಇರ್ತದೆ. ಆ ವಾಯು ಸಂಚಾರಕ್ಕೆ ತಡೆ ಒಡ್ಡಿದರೆ ನಾವು ಹುತ್ತಗಳನ್ನು ತಡೆದಾಗ ಅವು ತಡೆ ಒಡ್ಡಿದಾಗ ಆಗ್ತದೆ. ಇವನು ಇತ್ತೀಚಿನ ಒಂದು ಸಂದರ್ಭದಲ್ಲಿ ಈಗ ಯಾಂತ್ರೀಕರಣವಾಗಿದೆ. ಈಗ ಎಲ್ಲ ಮೊದಲು ಮನುಷ್ಯನ ಕೆಲಸ ಮಾಡ್ತಾ ಇದ್ದಾನೆ, ಒಂದು ಕಡೆ ಆಗಿಯೋದು ಅಥವಾ ಮತ್ತು ಭೂಮಿಯನ್ನು ಲೆವೆಲ್ ಮಾಡುವಂಥದ್ದು. ಯಾಂತ್ರಿಕವಾಗಿ ಆಗುವಾಗ ಅಲ್ಲಿ ಒಳಗಡೆ ಇರುವಂಥ ಅವ್ಯವಸ್ಥೆಗಳು ಎಲ್ಲ ಮುಚ್ಚಿ ಹೋಗಿಬಿಡ್ತದೆ. ಅದರಲ್ಲಿ ಒಬ್ಬ ಸ್ಥಳದವನು ಬಂದು ಕೂತ್ಕೊಂಡು ಅವನು ಮನೆ ಮಾಡಲಿ ಏನೇ ಮಾಡಲಿ ಆ ವ್ಯವಸ್ಥೆಯಲ್ಲಿ ಅವನಿಗೆ ತೊಂದರೆ ಆಗ್ತದೆ. ಇದು ನಮ್ಮ ಒಂದು ಜನಗಳ ಒಂದು ನಂಬಿಕೆಯೂ ಕಡಿಮೆ ಆಗಿದೆ. ಮತ್ತು ಅದರಿಂದ ಹೆಚ್ಚಾಗಿ ದೈವಿಕವಾಗಿ ನಾವು ಕೋಪಕ್ಕೆ ತುತ್ತಾಗ್ತೇವೆ, ನಾಗನ ಕೋಪಕ್ಕೆ ತುತ್ತಾಗ್ತೇವೆ. ಎಲ್ಲ ಸ್ಥಳಗಳು ವಾಸ ಯೋಗ್ಯವಾಗಿರುವುದಿಲ್ಲ. ನಮ್ಮ ಮನೆಯು ನಮಗೆ ಹೇಗೆ ಸ್ವಂತವೋ, ಇನ್ನೊಬ್ಬನು ಬಂದು ಆಕ್ರಮಣ ಮಾಡಿದಾಗ ನಮಗೆ ಹೇಗೆ ಕೋಪ, ಬೇಸರ ಮತ್ತು ಅದರಿಂದ ದುಃಖವಾಗ್ತದೆ, ಅದೇ ಥರದಲ್ಲಿ ನಾಗನ ವ್ಯವಸ್ಥೆಯನ್ನು, ನಾಗನ ಸಂಸಾರವನ್ನು ಹಾಳು ಮಾಡಿ ನಾವು ಆ ವ್ಯವಸ್ಥೆಗೆ ಕಾಲಿಟ್ಟಾಗ ಅಲ್ಲಿ ನಾಗದೋಷ ಅನ್ನುವಂಥದ್ದು ಬಂದೇ ಬರ್ತದೆ. ಎಲ್ಲೊಂದು ಕಡೆ ನಮ್ಮ ಆಧುನಿಕತೆಯಲ್ಲಿ ದಿನ ದಿನ ಬೆಳೀತಾನೆ ಇದ್ದೇವೆ ನಾವು, ಕಟ್ಟಡಗಳು ಬೆಳೀತಾ ಇದೆ, ಆದರೆ ಏನು ಕಾಡಿದಂತ ಪ್ರದೇಶಗಳು ಕೂಡ ಈಗ ನಾಡಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಜನರು ಈ ಕುರಿತಾಗಿ ಯೋಚನೆಯನ್ನ ಮಾಡ್ತಾರ ಅಂತ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರು ನಾಗದೋಷಕ್ಕೆ ತುತ್ತಾಗ್ತಾರೆ ಅನ್ನುವಂಥ. ಗೊತ್ತಿದ್ದು ಗೊತ್ತಿಲ್ಲದೆ ತುತ್ತಾಗುವಂಥ ವ್ಯವಸ್ಥೆಗಳಿಂದ ಜಾಸ್ತಿ ಅವನಿಗೆ ದೇವರ ಬಗ್ಗೆ ನಂಬಿಕೆ ಇದ್ದರೆ ಅವನು ಅದನ್ನು ಕೂಲಂಕುಷವಾಗಿ ಒಂದು ಸಲಹೆ ಸೂಚನೆ ಗುರುಗಳ ನಿಜವಾದ ಗುರುಗಳ ಒಂದು ಸಲಹೆ ಸೂಚನೆ ತಗೊಂಡು ಹೋದರೆ ಅವನಿಗೆ ನಾಗದೇವರು ಯಾರಿಗೂ ತೊಂದರೆ ಮಾಡಲ್ಲ. ಆದರೆ ಆ ವ್ಯವಸ್ಥೆ ನಾನು ಹೇಳಿದೆ ಅಲ್ಲ, ಒಂದು ನಮ್ಮ ಮನೆಯನ್ನು ಇನ್ನೊಬ್ಬನು ಆಕ್ರಮಣ ಮಾಡಿಕೊಂಡು ನಮ್ಮನ್ನು ಹೊರಗೆ ಹಾಕಿದರೆ ನಾವು ಯಾವ ಮನಸ್ಥಿತಿಯಲ್ಲಿರ್ತೇವೆ ಅಲ್ವಾ? ಅದೇ ರೀತಿಯಲ್ಲಿ ಈಗ ನಾಗದೇವರಿಗಾಗಲಿ ಪ್ರತಿಯೊಂದು ದೇವರ ಸ್ಥಾನವನ್ನು ಅಂತ ಇರುವಂಥದ್ದು ಎಲ್ಲ ಈ ನಾವು ಏನು ಹೇಳ್ತೇವೆ, ಸಾಮಾನ್ಯ ಊರಿಗೆ 4 ಬ್ರಹ್ಮಸ್ಥಾನ, ಮನೆಗೊಂದು ನಾಗಸ್ಥಾನ, ನಾವು ಎಷ್ಟು ಮನೆ ಕಟ್ತೇವೋ ಅಷ್ಟು ನಾಗಸ್ಥಾನ ಹಿಂದಿನ ಒಂದು ವ್ಯವಸ್ಥೆಯಲ್ಲಿದ್ದಿದೆ ಕೂಡು ಕುಟುಂಬ ಇರುವಾಗ. ಇವಾಗಲೂ ಮನೆಗಳು ಜಾಸ್ತಿಯಾಗಿದೆ, ನಾಗಬನಗಳು ಕಡಿಮೆ ಆಗ್ತಾ ಇದೆ. ಇವನ್ ಕೆಲವೊಂದು ವ್ಯವಸ್ಥೆಯಲ್ಲಿ ನಾಗಬನವನ್ನು ಜೀರ್ಣೋದ್ಧಾರ ಮಾಡುವ ವ್ಯವಸ್ಥೆಯಲ್ಲಿ ಅದನ್ನೆಲ್ಲ ಒಟ್ಟಾಕುವಂಥ ವ್ಯವಸ್ಥೆ, 10 ನಾಗಬನವನ್ನು ಒಂದು ಮಾಡುವಂಥದ್ದು, ಇದೆಲ್ಲ ಒಂದು ಅವ್ಯವಸ್ಥೆಯ ಮೂಲ ಕಾರಣ ಆಗಿದೆ. ಸ್ಥಳಾಂತರ ಮಾಡುವಂಥದ್ದು ಕೂಡ ಅದು ತಪ್ಪು ವ್ಯವಸ್ಥೆ. ಹೌದು, ಅದಕ್ಕೆ ನಾವು ಏನೇ ಒಂದಿದ್ರು ಅದು ದೇವರ ಸ್ಥಳ, ದೇವರ ಜಾಗ ಅಂತ ನಾವು ಬಿಟ್ಟುಕೊಂಡು ನಾವು ಮುಂದುವರೆದರೆ ನಮಗೆ ಶ್ರೇಯಸ್ಸಾಗ್ತದೆ ಜೀವನದಲ್ಲಿ. ಇಲ್ಲೋ ಆದರೆ ಇದು ಒಂದು ಅವ್ಯವಸ್ಥೆಯ ಮೂಲ ಆಗ್ತದೆ. ಇನ್ನಷ್ಟು ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕಿದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ ವಿರಾಮದ ಬಳಿಕ. ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ವಿಚಾರಗಳ ಕುರಿತಾಗಿ ನಾವು ಮಾತನಾಡಿದ್ವಿ. ಈಗಾಗಲೇ ಬಂದಿರುವಂತಹ ನಮ್ಮ ಅತಿಥಿಗಳು ನಾಗದೇವರ ಆರಾಧನೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇದಲ್ಲದೆ ಸಾಕಷ್ಟು ಜನ ನಾಗದೋಷ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿರುತ್ತೆ. ಈ ಕುರಿತಾಗಿ ಕೂಡ ನಾವು ಮಾತನಾಡ್ತಾ ಇದ್ವಿ. ಇನ್ನು ನಾಗದೋಷ ಬಂದರೆ ಇದಕ್ಕೆ ಪರಿಹಾರ ಏನು, ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ತುಳುನಾಡಿನ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಂದಿರುವಂತಹ ನಮ್ಮ ಅತಿಥಿಗಳು ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ರು ನಾಗಾರಾಧನೆಯ ಕುರಿತಾಗಿ. ಇನ್ನಷ್ಟು ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಮತ್ತೆ ಕಾರ್ಯಕ್ರಮ ಈಗಾಗಲೇ ಹೇಳಿದ ಹಾಗೆ ಇವತ್ತಿನ ಒಂದು ನಾಗರ ಪಂಚಮಿ ಏನಿದೆ ಕೇವಲ ಒಂದು ಆಚರಣೆ ಅಲ್ಲ. ಸೊ ನಾಗದೋಷ ಇರುವವರು ಕೂಡ ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಈ ದಿನದಂದು ಅದನ್ನ ಪರಿಹಾರ ಮಾಡಿಕೊಳ್ಳೋಣ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಸೊ ಇವತ್ತಿನ ದಿನ ನಾಗ ದೋಷದಿಂದ ಪರಿಹಾರವಾಗೋದಕ್ಕೆ ಎಷ್ಟು ಸೂಕ್ತವಾಗಿದೆ ಅಂದರೆ ಒಂದು ನಮ್ಮ 365 ದಿವಸದಲ್ಲಿ ವರ್ಷದಲ್ಲಿ ಪ್ರತಿಯೊಂದು ದಿವಸಕ್ಕೂ ಒಂದು ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಹಿಂದೂ ಧರ್ಮದಲ್ಲಿ. ಸಂಕ್ರಮಣ ಹೇಗೆ ಅಂದರೆ ಸಂಕ್ರಮಣ ಇತ್ತೀಚಿನ ಒಂದು ವೈಜ್ಞಾನಿಕ ಯುಗದಲ್ಲಿ ಸಂಕ್ರಮಣದಿಂದ ಆ ತಿಂಗಳಲ್ಲಿ ಏನೋ ಒಂದು ವೈಪರೀತ್ಯ ಆಗ್ತದೆ ಯಾವುದು ಈ ವಾತಾವರಣದಲ್ಲಿ, ಅದನ್ನು ಸಂಕ್ರಮಣ ಅಂತ ಹಿಂದಿನವರು ಗ್ರಹಿಸಿ ಇಟ್ಟಿದ್ದಾರೆ. ನಾವು ಈ ಪಂಚಮಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಅನ್ನುವಂಥ ದಿವಸವನ್ನು ಹೇಗೆ ಒಂದು ಆಚರಣೆಯಲ್ಲಿ ಧರ್ಮದ ಆಚರಣೆಯಲ್ಲಿ ಹೇಗೆ ನಮ್ಮ ವ್ಯವಸ್ಥೆಗೆ ತಂದಿದ್ದಾರೋ, ನಮ್ಮ ಧರ್ಮ ಅನ್ನುವಂಥದ್ದು ಏನಂದರೆ ವೈಜ್ಞಾನಿಕ. ಅದು ಹೌದು. ಈಗ ಏನು ವಿಜ್ಞಾನ ಏನು ಹೇಳ್ತದೋ ನಮ್ಮ ಹಿಂದಿನವರು ದೈವಿಕವಾಗಿ ಹೇಳ್ಕೊಂಡು ಹೋದರು. ಹಾಗಾಗಿ ನಮ್ಮಲ್ಲಿ ಕೆಲವು ಒಂದು ಅವ್ಯವಸ್ಥೆಗೆ ಮೂಲ ಕಾರಣ ಆಗಿರೋದಷ್ಟೇ. ಅದು ಗೊಡ್ಡು ಒಂದು ಅಭಿಪ್ರಾಯ ಅಥವಾ ಅದು ಮೂಢನಂಬಿಕೆ, ಅಪನಂಬಿಕೆ ಅಂತ. ಅದು ಯಾವುದು ನಿಜವಾಗಿ ಅದರ ಬಗ್ಗೆ ತಿಳುವಳಿಕೆ ಇಲ್ಲದವನು ಹೇಳುವಂಥ ಒಂದು ವ್ಯವಸ್ಥೆ. ನಾವೇನೆಂದರೆ ಸಾಮಾನ್ಯವಾಗಿ ಒಂದು ಮನಃಶಾಂತಿಗಾಗಿ ಈಗ ಒಂದು ಬನದಲ್ಲಿ ಹೋಗಿ ಕೂತ್ಕೊಳ್ತೇವೆ. ಅಲ್ಲಿ ಹಾವುಗಳು ನಮಗೆ ಭಯವೂ ಹೌದು ಭಕ್ತಿಯೂ ಹೌದು. ಅಲ್ಲಿ ನಾನಾ ಪ್ರಾಣಿಗಳಿರ್ತದೆ ಒಂದು ನಾಗಬನದಲ್ಲಿ. ಆ ವ್ಯವಸ್ಥೆಯಲ್ಲಿ ನಾವು ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಮಾನಸಿಕವಾದಂಥ ದುಃಖ ಏನಿದೆಯೋ ಅದನ್ನು ದೇವರ ಹತ್ರ ಹೇಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿ ಇಟ್ಟಿದ್ದಾರೆ. ಅಲ್ಲಿ 5 ದೇವರು ಪ್ರಧಾನವಾಗಿರ್ತದೆ. ನಾಗ, ಬ್ರಹ್ಮ, ಯಕ್ಷ, ರಕ್ತೇಶ್ವರಿ, ಕ್ಷೇತ್ರಪಾಲ ಅಂತ 5 ದೇವರಲ್ಲಿಯೂ 5 ವಿಶೇಷ ಶಕ್ತಿ ಇರ್ತದೆ. ಆ ಶಕ್ತಿಯನ್ನು ನಾವು ದೇವರಲ್ಲಿ ಈಗ ನಾವು ಎಷ್ಟೋ ಸಮಸ್ಯೆಗಳನ್ನು ಇತ್ತೀಚಿನ ಜನಗಳಲ್ಲಿಯೋ ಇತ್ತೀಚಿನ ಒಂದು ಸಂದರ್ಭದಲ್ಲಿ ಏನೋ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಮತ್ತೊಂದು ಇನ್ನೊಂದು ವ್ಯವಸ್ಥೆ ಬರುವಂಥ ಇದರಲ್ಲಿ ನಾವು ಈ ನಾಗಸ್ಥಾನಕ್ಕೆ ಹೋಗಿ ಅಲ್ಲಿ ನಾಗನಲ್ಲಿ ಮನಸ್ಸು ಬಿಚ್ಚಿ ನಾವು ನಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಅದಕ್ಕೆ ಒಂದು ಪರಿಹಾರವನ್ನು ನಮ್ಮ ಮಾನಸಿಕವಾಗಿಯೇ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಅಂಥ ವ್ಯವಸ್ಥೆಗೆ ಹಿಂದಿನವರು ಮಾಡಿ ಇಟ್ಟಿರುವಂಥದ್ದು. ನಾವು ಆ ವ್ಯವಸ್ಥೆ ಕಡೆಗೆ ಮುಖ ಹಾಕದ ರೀತಿಯಲ್ಲಿ ಈಗ ಜೀವನವನ್ನು ನಾವು ಯಾಂತ್ರಿಕೃತವಾಗಿ ಮಾಡ್ಕೊಂಡಿದ್ದೇವೆ. ಹಿಂದಿನ ಒಂದು ವ್ಯವಸ್ಥೆ ಏನಿದೆ, ನೀವು ಸಂಕ್ರಮಣ ದೇವಸ್ಥಾನಕ್ಕೆ ಹೋಗಬೇಕು, ಹುಣ್ಣಿಮೆಗೆ ವಿಶೇಷ ಪೂಜೆ ಮಾಡಬೇಕು, ಸಂಕ್ರಾಂತಿಗೆ ಪೂಜೆ ಮಾಡಬೇಕು, ಮನೆಯಲ್ಲಿ ಪೂಜೆ ಮಾಡಬೇಕು, ಹೊಸ ನೀರು ತಂದು ದೇವರಿಗೆ ಇಡಬೇಕು. ಯಾಕಂದರೆ ಹೊಸ ನೀರು ತಂದಿಡುವಂಥ ವ್ಯವಸ್ಥೆ ನಮಗೆ ಎಷ್ಟು ಸಣ್ಣ ಮಟ್ಟದ್ದಾಗಿರ್ತದೋ ನಾವು ಕುಡಿಯುವಂಥ ವ್ಯವಸ್ಥೆಯಲ್ಲಿರುವ ನೀರನ್ನು ಚೊಕ್ಕ ಮಾಡಿ ಪುನಃ ಹೊಸ ನೀರನ್ನು ತಂದಿಡಿ ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿರೋದು. ದೇವರಿಗೆ ಹೊಸ ನೀರು ಹೇಗಿಡ್ತೇವೋ ನಮ್ಮ ವ್ಯವಸ್ಥೆಗೂ ಸರಿಯಾಗಿ ಒಂದು ಕಡೆ ಒಂದು ಪಾತ್ರದಲ್ಲಿ ನೀರು ಹಾಕಿರ್ತೇವೆ ಅಂತ ಇಟ್ಕೊಳ್ಳಿ, ಅದನ್ನು ಚೇಂಜ್ ಮಾಡದೇ ಇರೋದಿಲ್ಲ. ಸಂಕ್ರಮಣ ದಿವಸ ಎಲ್ಲ ಚೊಕ್ಕ ಆಗಬೇಕು, ಶುದ್ಧ ಆಗಬೇಕು ಅಂದರೆ ಆರೋಗ್ಯ ದೃಷ್ಟಿಯಲ್ಲಿಯೇ ಮಾಡಿರುವಂಥದ್ದು. ಶಾಸ್ತ್ರವು ಆರೋಗ್ಯವನ್ನು ಬಿಟ್ಟು ಯಾವುದೇ ಶಾಸ್ತ್ರವೂ ಇಲ್ಲ. ಆರೋಗ್ಯ ದೃಷ್ಟಿ ಈ ನಾಗರ ಪಂಚಮಿ ದಿವಸ ವಿಶೇಷ ಅಂದರೆ ನಾವು ಸಾಮಾನ್ಯವಾಗಿ ಈ ಅರಸಿನ ಸೇವನೆಯಿಂದ ಅಥವಾ ಹುತ್ತದ ಮಣ್ಣಿನ ಸೇವನೆಯಿಂದ ನಮ್ಮ ಒಂದು ದೇಹದ ಒಂದು ಚರ್ಮಗಳು ಒಂದು ಈ ಮಳೆಗಾಲದ ಒಂದು ವ್ಯವಸ್ಥೆಗೆ ಒಗ್ಗೂಡುವ ರೀತಿಯಲ್ಲಿ. ಯಾಕಂದರೆ ಸಾಮಾನ್ಯಕ್ಕೆ ನುಷಿಗಳು ಮತ್ತೊಂದು ಇನ್ನೊಂದು ಏನೋ ಒಂದು ರೀತಿಯಲ್ಲಿ ಅವ್ಯವಸ್ಥೆ ಬರ್ತದೆ, ಏನೇನೋ ಜ್ವರ ಬರ್ತದೆ. ಈಗ ಡೆಂಗ್ಯೂ ಮತ್ತೊಂದು ಇನ್ನೊಂದು ಜ್ವರ ಬರ್ತದೆ. ನಮ್ಮಲ್ಲಿ ಆ ರಕ್ತದಲ್ಲಿ ಅದರನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಶಕ್ತಿ ಇದ್ದರೆ ಅದು ಏನಾಗುತ್ತಂದರೆ ಆ ಕಾಯಿಲೆ ನಮಗೆ ಬರುವುದಿಲ್ಲ. ಹಾಗಾಗಿ ನಾವು ಎಷ್ಟೇ ಶುದ್ಧಾಚಾರದಲ್ಲಿದ್ದರೂ ನಮ್ಮ ರಕ್ತವೇ ಕೊಳಕಾಗಿರುವಾಗ ನಾವು ಕಾಯಿಲೆಗೆ ತುತ್ತಾಗಲೇಬೇಕಾಗತ್ತೆ. ಆ ವ್ಯವಸ್ಥೆಯಲ್ಲಿ ಹಿಂದಿನವರು ಮಾಡಿರೋದು. ಮೂಲಬನಕ್ಕೆ ಹೋಗು, ಹಾಲೆರೆ, ಗಂಧ ಪ್ರಸಾದ ತಗೊಳ್ಳು, ಶುದ್ಧಾಚಾರದಲ್ಲಿ ಸ್ನಾನ ಮಾಡು, ಹೊಸ ಬಟ್ಟೆ ಧರಿಸು. ಅಂದರೆ ಹೊಸ ಬಟ್ಟೆ ಅಂದರೆ ಹೊಸದಾಗಿ ತಂದಿರೋದಲ್ಲ, ಶುಭ್ರವಾದ ಬಟ್ಟೆಯನ್ನು ಧರಿಸು. ಅಂದರೆ ನಮ್ಮ ವ್ಯವಸ್ಥೆಗೆ ಸರಿಯಾಗಿ ನಾವು ಮಾಡಿಕೊಂಡಂಥ ಒಂದು ವ್ಯವಸ್ಥೆ. ಅದರಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ದಿವಸ ಅಂದರೆ ಅದೇ ಮಳೆಗಾಲದ ಒಂದು ಹಂತದಲ್ಲಿ ನಾವು ಏನು ವೈಪರೀತ್ಯ ಪ್ರಕೃತಿ ವಿಕೋಪಕ್ಕೆ ಹೋಗ್ತದೋ ಆ ವ್ಯವಸ್ಥೆಗೆ ಒಗ್ಗೂಡಬೇಕಲ್ಲ ಮನುಷ್ಯ ಜೀವನ. ಹಾಗಾಗಿ ನಾವು ಈ ವ್ಯವಸ್ಥೆಯನ್ನು ಶಾಸ್ತ್ರ ಅಂತ ಮಾಡಿರೋದು. ವೈಜ್ಞಾನಿಕವಾದಂಥ ಮೂಲತಃ ನಾವು ಅಲ್ಲಿ ನೋಡಿದರೆ ಅದು ವೈಜ್ಞಾನಿಕವಾಗಿಯೇ ಇರುವಂಥದ್ದು. ಮೂಲ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಇರುವಂಥದ್ದು. ಈ ನಾಗನ ಕಟ್ಟೆಯಲ್ಲಿ ನಾವು ದೀಪ ಹಚ್ಚುವಂಥದ್ದು, ತುಪ್ಪದ ದೀಪ ಹಂಚುವಂಥದ್ದು. ಅದು ಏನಂದರೆ ನಮಗೆ ನಮ್ಮ ಒಂದು ಸೊಳ್ಳೆ ಕೀಟಗಳು ಏನೋ ಒಂದು ಉಪದ್ರವಕಾರಕ ಏನಿರ್ತದೋ ಅದನ್ನೆಲ್ಲ ಅದು ಆಕರ್ಷಣೆ ಮಾಡಿಕೊಳ್ತದೆ. ಆವಾಗ ಅದು ನಮಗೆ ಕಚ್ಚುವಂಥ ವ್ಯವಸ್ಥೆ ಇರುವುದಿಲ್ಲ. ನಾವು ಹೊಂಡಗಳನ್ನು ಕ್ಲೀನ್ ಮಾಡಿ ಅಲ್ಲಿ ಏನು ನೀರು ನಿಲ್ಲದೆ ಇದ್ದಾಗೆ ಮಾಡುವ ವ್ಯವಸ್ಥೆಯಿಂದ ಒಂದು ದೀಪ ಬೆಳಗಿಸೋದ್ರಿಂದ ನಾಗಬನದಲ್ಲಿ ಅಥವಾ ಬ್ರಹ್ಮಸ್ಥಾನದಲ್ಲಿ ಅದಕ್ಕೆ ಎಷ್ಟೋ ನಮ್ಮ ಈ ಡೆಂಗ್ಯೂ ಜ್ವರದವಾಗಲಿ ಇತ್ತೀಚಿನ ಜ್ವರಗಳಲ್ಲಿ ಎಲ್ಲ ಏನೇನೋ ವಿಶೇಷ ಸೊಳ್ಳೆಗಳಿದ್ದ ಅದಕ್ಕೆ ಆಕರ್ಷಣೆಯಾಗಿ ಸಾಯ್ತದೆ.
ತುಳಸಿ ದೀಪ ಇಡುವಂಥದ್ದು, ದೇವರ ಮುಂದೆ ದೀಪ ಇಡುವಂಥದ್ದು. ದೇವರ ಮುಂದೆ ದೀಪ ಇಡುವಂಥದ್ದು ಮನೆಯನ್ನು ಶುದ್ಧ ಮಾಡ್ತದೆ, ಮನೆಯಲ್ಲಿರುವಂಥ ಒಂದು ವ್ಯವಸ್ಥೆಯನ್ನು, ವಾತಾವರಣವನ್ನು ಸರಿ ಮಾಡ್ತದೆ. ಹೊರಗಡೆ ವ್ಯವಸ್ಥೆಯನ್ನು ತುಳಸಿಗೆ ದೀಪ ಇಡುವಂಥದ್ದು ಮಾಡ್ತದೆ. ಊರಿನ ವ್ಯವಸ್ಥೆ ಅಂದರೆ 100 ಜನ ಸೇರಿ ಬ್ರಹ್ಮಸ್ಥಾನದಲ್ಲಿ ಒಂದು ಅಥವಾ ನಾಗಬನದಲ್ಲಿ ದೀಪ ಹಚ್ಚುವುದರಿಂದ ಆ ವ್ಯವಸ್ಥೆಗಳನ್ನು ಕಂಟ್ರೋಲ್ ಮಾಡ್ತದೆ ಅನ್ನುವಂಥ ರೀತಿಯಲ್ಲಿ ಇರುವಂಥ ವ್ಯವಸ್ಥೆ. ಆದರೆ ಇತ್ತೀಚಿನ ಜನಗಳಲ್ಲಿ ಎಲ್ಲಿವರೆಗೆ ಅಂದರೆ ನಮ್ಮ ನಾಗಬನವೇ ಯಾವುದು ಅಂತ ಜನಗಳಿಗೆ ಗೊತ್ತಿಲ್ಲ. ಹೌದು. ಆವಾಗ ಏನಾಗುತ್ತೆ, ಈ ದೈವಿಕವಾದಂಥ ರೀತಿಯಿಂದ ಹೆಚ್ಚಾಗಿ ವೈಜ್ಞಾನಿಕವಾಗಿ ನಾವು ಅಧಪತನಕ್ಕೆ ಹೋಗ್ತಾ ಇದ್ದೇವೆ. ಯಾಂತ್ರೀಕೃತವಾಗಿ ನಾವು ಆರಾಧನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ನಮಗೆ ಹೇಳಬೇಕು, ಕರೆಕ್ಟ್. ಒತ್ತಡದಿಂದ ಹೆಚ್ಚಾಗಿ ಅವರು ನಮಗೆ ಸಲಹೆ ಸೂಚನೆಯನ್ನು ಕೊಡಬೇಕು. ಮಾಹಿತಿ ಅನ್ನುವಂಥದ್ದು ಕೊಡುವ ವ್ಯವಸ್ಥೆಯಲ್ಲಿ ತಪ್ಪಿದೆ. ಇವನಿಗೆ ನಮ್ಮ ಇತ್ತೀಚಿನ ಒಂದು ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಒಂದು ಜನಗಳಿಗೆ ಕನ್ನಡ ಮಾತಾಡಲಿಕ್ಕೂ ಬರುವುದಿಲ್ಲ, ಅಷ್ಟು ಅವ್ಯವಸ್ಥೆಗೆ ಹೋಗಿದ್ದಾರೆ. ಅಂದರೆ ಉದ್ಯೋಗ ನಿಮಿತ್ತ ಹೊರಗೆ ಹೋಗಿ ಆ ನಮ್ಮ ವ್ಯವಸ್ಥೆಗಳು ಏನಂತ ಅವರಿಗೆ ತಿಳುವಳಿಕೆ ಬರುವ ವ್ಯವಸ್ಥೆ ಭಾರಿ ಕಷ್ಟ ಉಂಟು. ನಾವೀಗ ಸಾಮಾನ್ಯ ಈ ನಾಗಮಂಡಲ ಬ್ರಹ್ಮಮಂಡಲದಲ್ಲಿ ನೋಡ್ತೇವಲ್ವ, ಇಲ್ಲಿನ ವ್ಯವಸ್ಥೆ ಅವರಿಗೆ ಏನೋ ಒಂದು ನಾಟಕೀಯವಾಗಿ ಬಂದು ಮಾಡುವಂಥ ವ್ಯವಸ್ಥೆಯಾಗಿ ಬಂದಿದೆ. ಅದು ನಾಟಕೀಯವಾದಂಥ ವ್ಯವಸ್ಥೆ ಆದರೆ ಅವರು ಜೀವನವೂ ನಾಟಕೀಯ ಆಗ್ತದೆ. ಅದನ್ನು ಹಿಂದಿನವರು ಸರಿಯಾಗಿ ಹಿರಿಯವರು, ಗುರು ಹಿರಿಯವರು ಅವರನ್ನು ಉತ್ತಮ ಮಾರ್ಗದಲ್ಲಿ ತಿಳುವಳಿಕೆ ಹೇಳಿ ಉತ್ತಮ ಮಾರ್ಗದಲ್ಲಿ ನಡೆಸಿದರೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ವ್ಯವಸ್ಥೆಗಳು, ಈ ನಾಗರ ಪಂಚಮಿ ಆಗಲಿ, ಅಷ್ಟಮಿ ಆಗಲಿ, ಚೌತಿ ಆಗಲಿ, ಎಲ್ಲ ರೀತಿಯಲ್ಲಿಯೂ ಅದು ಒಂದು ವಿಶೇಷ ಒಂದು ವೈಜ್ಞಾನಿಕ ಕ್ರಮ ಅಂತ ನಾವು ಜನಗಳಿಗೆ ಹೇಳಿದರೆ ವಿಶೇಷ ರೀತಿಯಲ್ಲಿ ಇನ್ನೂ ಸಾರ್ವಜನಿಕವಾಗಿ ಆಚರಣೆ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ನಾಗಬನ ಅನ್ನುವಂಥದ್ದು ಮತ್ತು ಈ ಅಷ್ಟಮಿ ಚೌತಿ ಹೇಗೆ ಸಾರ್ವಜನಿಕ ಆಗಿದೆಯೋ, ನಮ್ಮ ಒಂದು ಒಗ್ಗಟ್ಟಿಗಾಗಿ ಅಲ್ಲಿ ಏನು ಬಡವ ಬಲ್ಲಿದಂಥ ಭೇದ ಇರುವುದಿಲ್ಲ. ಎಲ್ಲರೂ ಪ್ರಸಾದ ರೂಪದಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದು, ಸಾಮಾಜಿಕವಾಗಿಯೂ ಒಳ್ಳೆಯದು. ಎಲ್ಲೋ ಒಂದ್ ಕಡೆ ಈಗ ನೀವು ಹೇಳಿದ್ರಿ ದಾಂಭಿಕತೆಯಿಂದ ಭಕ್ತಿಯನ್ನ ತೋರ್ತಾ ಇದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ವೈಭವೀಕರಣ ಆಗ್ತಾ ಇದೆ, ಅದು ಅವರವರ ಒಂದು ವೈಯಕ್ತಿಕ ವಿಚಾರ. ಆದ್ರೆ ಎಲ್ಲೋ ಒಂದು ಕಡೆ ಹಿಂದೆ ಇದ್ದಂತ ಒಂದು ಕಲ್ಪನೆ, ನಾಗಾರಾಧನೆ ಕಲ್ಪನೆ, ಒಂದು ಪ್ರಕೃತಿಯ ಮಡಿಲಲ್ಲಿ ನಾಗಬನ ಇತ್ತು, ಅಲ್ಲಿ ಹೋಗಿ ನಾವು ಪೂಜೆಯನ್ನ ಮಾಡ್ತಾ ಇದ್ವಿ. ಆದ್ರೆ ಈಗಾಗಲೇ ನೀವು ಹೇಳಿದಾಗ ಎಲ್ಲವೂ ಕೂಡ ಯಾಂತ್ರೀಕೃತವಾಗಿದೆ ಅಂತ ಹೇಳ್ಬೋದು, ಅಂದ್ರೆ ಕಾಂಕ್ರೀಟೀಕರಣವಾಗಿದೆ. ಸೊ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ. ಈ ಕುರಿತಾಗಿ ಸಾಮಾನ್ಯವಾಗಿ ನಮ್ಮ ಹಿಂದಿನ ನಾವು ವಾಸ ಮಾಡುವ ವ್ಯವಸ್ಥೆಯೂ ಅಷ್ಟೇ, ಬನಗಳ ವ್ಯವಸ್ಥೆಯೂ ಅಷ್ಟೇ. ನಾವು ಏನಂತ ಒಂದು ಹುಲ್ಲಿನ ಮನೆಯಲ್ಲಿ ಇರುವಂಥ ವ್ಯವಸ್ಥೆ ಆಗಲಿ, ಮಣ್ಣಿನ ಗೋಡೆಯಲ್ಲಿ ತಯಾರಿಸಿದ ಒಂದು ಮನೆ ಆಗಲಿ, ಹುಲ್ಲಿನ ಮಾಡೆ ಆಗಲಿ, ಅದರಲ್ಲಿರುವಂಥ ಒಂದು ವ್ಯವಸ್ಥೆಯು ಇವಾಗಿನ ಒಂದು ಕಾಂಕ್ರೀಟೀಕರಣದಲ್ಲಿ ಆಗುವುದಿಲ್ಲ. ಅದು ವಿಶೇಷವಾಗಿ ಈಗ ನಾವು ಅದನ್ನು ಯಾವುದೇ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ತೇವೆ, AC ಹಾಕ್ಕೊಂಡೋ ಅಥವಾ ಫ್ಯಾನ್ ಹಾಕ್ಕೊಂಡೋ ಏನಾದರೂ. ಆದರೆ ನಾಗಬನವನ್ನು ಕಾಂಕ್ರೀಟೀಕರಣ ಮಾಡುವಂಥದ್ದು ಶುದ್ಧ ಮೂರ್ಖತನ. ಅದರಿಂದ ಯಾವುದೇ ಸಂಸಾರಕ್ಕಾಗಲಿ ಒಳ್ಳೆಯದಾಗುವುದಿಲ್ಲ. ಯಾಕಂದರೆ ನಾವು ಮೂಲತಃ ಇರುವಂಥ ನೆಲದ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿದಾಗ ಅದರ ಮೇಲೆ ನಾವು ಇಟ್ಟಿರುವಂಥ ನಂಬಿಕೆಯೂ ಹಾಳಾಗ್ತದೆ. ಆವಾಗ ನಾವು ಅಲ್ಲಿ ಹೋಗಿ ಬೇಡ್ಕೊಳ್ಳುವಂಥ ವ್ಯವಸ್ಥೆ ಆಗಲಿ, ಅಲ್ಲಿ ನಡೆಯುವಂಥ ವ್ಯವಸ್ಥೆಯೂ ಆಗುವುದಿಲ್ಲ. ಇತ್ತೀಚಿನ ನಾವು ಕೆಲವೊಂದು ನಾಗಮಂಡಲದಲ್ಲಿ ಅಥವಾ ನಾಗಬನಕ್ಕೆ ಹೋದಾಗ ಅಲ್ಲಿ ಸಾಮಾನ್ಯ ಬೆಳಿಗ್ಗೆ 7 ಗಂಟೆ ನಂತರ ಸಾಮಾನ್ಯ ರಾತ್ರಿ 8 ಗಂಟೆವರೆಗೂ ಕಾಲಿಡಲಿಕ್ಕೂ ಆಗೋದಿಲ್ಲ. ಈ ಮಾರ್ಬಲ್ ಹಾಕುವಂಥದ್ದು ಅಥವಾ ಕಾಂಕ್ರೀಟ್ ಹಾಕುವಂಥದ್ದು ಅಥವಾ ಶಿಲೆ ಹಾಕುವಂಥದ್ದು ಈ ಥರದ ವ್ಯವಸ್ಥೆ ಮಾಡ್ತಾರೆ. ಈ ಥರದ ವ್ಯವಸ್ಥೆ ಮಾಡಿದಾಗ ಅಲ್ಲಿ ನೀರು ಇಂಗುವ ವ್ಯವಸ್ಥೆ ಆಗಲಿ ಅಥವಾ ಆ ಮಣ್ಣಿನಲ್ಲಿರುವಂಥ ಮಣ್ಣು ಸಹಿತ ಮೈಗೆ ತಾಗದೇ ಇರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ನಾಗಬನ ತಂಪಾಗಿರಬೇಕು, ಆ ಮಣ್ಣು ನಮ್ಮ ಪಾದಕ್ಕೆ ಸ್ಪರ್ಶ ಆಗಿರಬೇಕು. ನಾವು ಚಪ್ಪಲಿಯನ್ನು ಹಾಕಿ, ಹಿಂದಿನವರು ಚಪ್ಪಲಿಯನ್ನು ಧರಿಸುವುದು ಕಡಿಮೆ ಇದ್ದಿದೆ. ನಾವು ಈಗ ಸಾಮಾನ್ಯವಾಗಿ ದಿವಸದ ಒಂದು 23 ಗಂಟೆನೂ ಚಪ್ಪಲಿ ಹಾಕೊಂಡಿರುವಂಥ ವ್ಯವಸ್ಥೆ ಇರ್ತದೆ. ಸಾಕ್ಸು ಚಪ್ಪಲಿ ಹಾಕೊಂಡು ತಿರುಗುತ್ತೇವೆ. ಆ ವ್ಯವಸ್ಥೆಯಲ್ಲಿ ನಮ್ಮ ಭೂಮಿಯ ಸ್ಪರ್ಶ ಅನ್ನುವಂಥದ್ದು ನಮಗೆ ಆಗೋದು ಕಡಿಮೆ. ಬನದಲ್ಲಿ ಆಗಬೇಕಿದ್ರು ಅಲ್ಲಿಯೂ ಅವ್ಯವಸ್ಥೆ ಆಗಿದೆ. ಹಾಗಾಗಿ ಇದು ಏನು ನಮ್ಮ ಶಾಸ್ತ್ರದಲ್ಲಿ ಹಿಂದಿನವರು ನಡೆಸ್ಕೊಂಡು ಬಂದಂಥ ಒಂದು ವೈಜ್ಞಾನಿಕ ಕ್ರಮ ತಪ್ಪಿ ಹೋಗ್ತಾ ಇದೆ. ಹಾಗಾಗಿ ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗೋದು, ಮಾನಸಿಕವಾಗಿ ಖಿನ್ನತೆ ಆಗುವಂಥದ್ದು, ಇದೆಲ್ಲ ವ್ಯವಸ್ಥೆಗಳು ಮತ್ತೊಂದು ರೂಪದಲ್ಲಿ ನಮ್ಮನ್ನು ಸುತ್ತಕೊಳ್ತಾ ಇದೆ. ನಾವು ಹೇಗೆ ಹಿಂದಿನವರು ಹಾಕಿ ಕೊಟ್ಟಂಥ ಚೌಕಟ್ಟಿನನ್ನು ಮೀರಿ ಹೋದ ಕಾರಣ ನಮಗೆ ಬೇರೆ ಸಮಸ್ಯೆಗಳು ಕಾಡ್ತಾ ಇದೆ. ಯಾಕೆ ಈ ರೀತಿ ಒಂದು ಬದಲಾವಣೆ ಬಂತು ಅಂತ? ಯಾಕಂದ್ರೆ ಮುಂಚೆ ಇದ್ದಂಥ ಒಂದು ಆಚರಣೆ ಎಲ್ಲರಿಗೂ ದಕ್ಕುವಂಥದ್ದಾಗಿತ್ತು, ಎಲ್ಲರೂ ಕೂಡ ಆಚರಣೆ ಮಾಡ್ಬೋದಿತ್ತು. ಇತ್ತೀಚಿನ ಕಾಲದಲ್ಲಿಯೂ ಎಲ್ಲರಿಗೂ ದಕ್ಕುವಂಥ ವ್ಯವಸ್ಥೆ ಮಾಡ್ಕೊಳ್ಬೋದು. ಆದರೆ ಏನಂದರೆ ಗುರುಗಳು ಸರಿ ಇರಬೇಕು, ನಂತರ ಅದನ್ನು ಸೇವೆ ಮಾಡುವವನು ಸರಿ ಇರಬೇಕು. ಯಾವುದೇ ಒಂದು ಸಮಸ್ಯೆಗಳನ್ನು ನಾವು ಜಿಜ್ಞಾಸೆಯಲ್ಲಿ ಇಟ್ಟಾಗ ಅದರ ಒಳಿತು ಕೆಡಕು ಗೊತ್ತಾಗ್ತದೆ. ನಾವು ಹೀಗೆ ಮಾಡಿದರೆ ಎಷ್ಟು ಒಳಿತು ಅನ್ನುವಂಥ ವ್ಯವಸ್ಥೆಗೆ ನಾವು ಹೋದರೆ ಎಲ್ಲ ವ್ಯವಸ್ಥೆಯು ಸರಿ ಇರ್ತದೆ. ನಾಗಬನವನ್ನು ಜೀರ್ಣೋದ್ಧಾರ ಮಾಡೋದಾಗಲಿ ಅಥವಾ ಅಲ್ಲಿ ಬನವನ್ನು ತೆಗೆಯೋದ್ರಿಂದ ನಮಗೆ ತೊಂದರೆ ಆಗ್ತದೆ, ಅದನ್ನೆಲ್ಲ ತಿಳುವಳಿಕೆ ಮಾಡಿಕೊಂಡು ಯಾರೋ ಒಬ್ಬರು ಹಣ ಕೊಡ್ತಾರೆ, ಏನೋ ಒಂದು ಮಾಡ್ತೇವೆ, ಏನೋ ಒಂದು ಗೌಜು ಮಾಡ್ತೇವೆ, ಗಲಾಟೆ ಅಂದರೆ ದೊಡ್ಡ ಹೆಸರು ಮಾಡ್ತೇವೆ ಅಂತ ಹೋಗುವ ವ್ಯವಸ್ಥೆಯಲ್ಲಿ ನಾಳೆ ಏನು ಅವ್ಯವಸ್ಥೆ ಆಗ್ತದೆ.
ಆ ರೀತಿಯಲ್ಲಿ ನಾವು ಒಂದು ಮನೆಯಿಂದ ಅವರನ್ನು ಓಡಿಸುವುದು ಮುಖ್ಯ ಅಲ್ಲ, ನಾವು ಆ ಮನೆಯಲ್ಲಿದ್ದರೆ ಏನು ಪರಿಸ್ಥಿತಿ ಆಗ್ತದೆ. ನಮ್ಮ ಮನೆಯನ್ನು ತೆಗೆದು ನಾವೀಗ ಎಲ್ಲ ಓಪನ್ ಮಾಡಿ ಇಡ್ಲಿಕ್ಕೆ ಆಗ್ತದಾ ಅಥವಾ ಮುಚ್ಚಿ ಇಡ್ಲಿಕ್ಕೆ ಆಗ್ತದಾ? ಗಾಳಿ ಬೆಳಕು ಬೇಕು. ಅದೇ ಥರದಲ್ಲಿ ನಾಗಬನದಲ್ಲಿರುವಂಥ ಅಲ್ಲಿ ಪ್ರಾಣಿ ಪಕ್ಷಿಗಳಾಗಲಿ ಏನೇ ಆಗಲಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಹಿಂದಿನವ್ರು ಮಾಡಿ ಇಟ್ಟಿದ್ದಾರೆ. ಆ ವ್ಯವಸ್ಥೆಗೆ ಕೈ ಹಾಕಿದರೆ ನಾವು ಅದು ವ್ಯತಿರಿಕ್ತ ಫಲ ಬರ್ತದೆ. ಇವನ್ನು ನಾವು ಒಂದು ನಾಗನ ಬನಕದಲ್ಲಿ ಒಂದು ಸೇವೆ ಮಾಡ್ತೇವೆ. ಸೇವೆ ಮಾಡಿದರೂ ಅಲ್ಲಿ ಉಪಯೋಗಿಸುವ ಪ್ರತಿಯೊಂದು ವಸ್ತುವಿನ ಬಗ್ಗೆ ನಮಗೆ ಜವಾಬ್ದಾರಿ ಬೇಕು. ಯಾರಿಗೆ? ಭಕ್ತನಿಗೆ. ಒಬ್ಬರು ಹೂ ತರಿಸ್ಬೇಕಂತ ಒಂದು ಲೋಡ್ಗಟ್ಟಲೆ ಹೂ ತಂದಲ್ಲಿ ಹಾಕುವಂಥದ್ದಲ್ಲ. ಯಾವ ಹೂವು ಎಷ್ಟು ಪ್ರಾಮುಖ್ಯತೆ ಪಡೀತದೆ, ಯಾವ ವಸ್ತು ಎಷ್ಟು ಪ್ರಾಮುಖ್ಯತೆ ಪಡೀತದೆ, ಇವನ್ನು ನಾಗಮಂಡಲದಲ್ಲಿ ನಾವು ವ್ಯವಸ್ಥೆ ಮಾಡುವಂಥದ್ದು ಸಾಮಾನ್ಯ ಇತ್ತೀಚಿನ ಒಂದು ದಿನಗಳಲ್ಲಿ ವಿಶೇಷವಾದಂಥ ಹೂವಿನ ಅಲಂಕಾರ ಅದನ್ನೆಲ್ಲ ಕಡಿಮೆ ಮಾಡಬೇಕು. ಪರಿಮಳ ಪುಷ್ಪ ಬೇಕು. ಯಾವುದು? ಸಂಪಿಗೆ, ಕೇದಿಗೆ, ಮಲ್ಲಿಗೆ ಇವೆಲ್ಲ ಒಂದು ವಿಶೇಷ ಶಕ್ತಿ ಇರ್ತದೆ. ಈ ಗೊಂಡೆ ಹೂವೆಲ್ಲ ಉಪಯೋಗಿಸುವಂಥದ್ದು ಅಷ್ಟು ಅದೊಂದು ವ್ಯವಸ್ಥೆ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸೊಪ್ಪುಗಳನ್ನು ಹಿಂದಿನ ಶಾಸ್ತ್ರದಲ್ಲಿ ಏನು ಮಾವಿನ ಸೊಪ್ಪು, ಹಲಸಿನ ಸೊಪ್ಪು, ಈಗ ಸಿರಿಯೋಲಿ ಅದೆಲ್ಲ ನಮ್ಮ ಗಾಳಿಯನ್ನು ಶುದ್ಧ ಮಾಡುವಂಥ ವ್ಯವಸ್ಥೆಗೆ ಒಳಪಟ್ಟಿರ್ತದೆ. ವೈಜ್ಞಾನಿಕವಾಗಿ ಥಿಂಕ್ ಮಾಡಿದರೆ ಇದನ್ನು ನಾವು ವೈಜ್ಞಾನಿಕವಾಗಿ ಮಕ್ಕಳಿಗೆ ಹೇಳಿದರೆ ಇಂಥದ್ದು ಏನು ಮಾಡ್ತಾ ಇದ್ದಾರೆ ಅಜ್ಜ ಅಥವಾ ಅಪ್ಪ ಏನು ಮಾಡ್ತಾ ಇದ್ದಾರೆ, ಇಂಥ ನಮ್ಮ ಆರೋಗ್ಯಕ್ಕಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಆರೋಗ್ಯವಂತರಾಗಬೇಕು, ಮಕ್ಕಳು ಆರೋಗ್ಯವಂತರಾಗಿರಬೇಕು, ಬುದ್ಧಿವಂತರಾಗಬೇಕು ಅನ್ನುವ ವ್ಯವಸ್ಥೆಯಲ್ಲಿ ಮುಂದುವರ್ಕೊಂಡು ಹೋಗ್ತದೆ. ಇದು ಮೌಢ್ಯ ಅಂತ ನಾವು ಯಾವತ್ತು ಮಕ್ಕಳನ್ನು ದೂರ ಇಡ್ತೇವೋ ಆವಾಗ ನಮ್ಮ ವ್ಯವಸ್ಥೆಗಳು ಸಂಪೂರ್ಣ ಹಾಳಾಗ್ತದೆ. ಗುರು ಹಿರಿಯವರು ಇದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿ ಅದನ್ನು ಜನಗಳಿಗೆ ಒಂದು ನೆಮ್ಮದಿಯುಕ್ತವಾಗಿರುವಂಥ ಕಾಲದಲ್ಲಿ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕಂತ ನಾನು ಎಲ್ಲರ ಹತ್ರ ಕೇಳಿಕೊಳ್ಳುವಂಥದ್ದು. ಈಗ ನಾಗಮಂಡಲವು ಒಂದು ಸಾರಿ ಅವ್ಯವಸ್ಥೆ ಆಗರಾಗಿದೆ. ಕಲ್ಲರ್ ಪುಡಿ ಬಳಸುವಂಥದ್ದು ನಾಗಬನದಲ್ಲಿ. ಇವನ್ನೀಗ ಆಶ್ಲೇಷ ಬಲಿ ಮಾಡ್ತಾರೆ. ನಾವು ಕೆಲವು ಕಡೆ ನೋಡ್ತೇವೆ ತುಂಬ ಒಂದು ಅರ್ಧ ಎಕರೆ ಅಥವಾ ಒಂದು 100 ಫೀಟ್ ಮಂಡಲ ಹಾಕುವಂಥದ್ದು. ಅಲ್ಲಿ ಇರುವಂಥದ್ದು ಶುದ್ಧ ವಿಷ. ಹೌದು, ಬ್ಲ್ಯಾಕ್ ಆಕ್ಸೈಡ್ ಆಗಲಿ, ರೆಡ್ ಆಕ್ಸೈಡು, ಯೆಲ್ಲೋ ಆಕ್ಸೈಡು, ಈ ಥರದ ಒಂದು ಏನು ಅದು ಮಿಜಿ ಹೊಳೆಯಬೇಕು ಅಂತ. ಯಾಕೆ? ನಮ್ಮ ಕಣ್ಣಿಗೆ ಚಂದ ಕಾಣಿಸ್ಬೇಕಂತ. ಆದರೆ ಆ ವ್ಯವಸ್ಥೆಯಿಂದ ಮುಂದೆ ಹೋಗಿ ನಾವು ಆಲೋಚನೆ ಮಾಡಿದರೆ ಅದು ಮಳೆಗಾಲದಲ್ಲಿ ಅಥವಾ ಗಾಳಿಯಲ್ಲಿ ಆಚೆ ಹೋದರೆ ನಮ್ಮ ಕಣ್ಣಿಗೆ ಬಿದ್ದರೂ ನಮ್ಮ ಕಣ್ಣು ಉರಿಸುರಾಗ್ತದೆ. ಹಾಗಿರುವಾಗ ಆ ಹುತ್ತಕ್ಕೆ ನಾವು ಆ ನೀರನ್ನು ಅಥವಾ ಆ ಗಂಧವನ್ನು ಅಥವಾ ಒಂದು ಪಂಚವರ್ಣದ ಪುಡಿಯನ್ನು ಏನು ಕಲ್ಲರ್ ಪುಡಿಯನ್ನು ಸೇರಿಸೋದ್ರಿಂದ ಅದು ವಿಷಯುಕ್ತವಾಗ್ತದೆ. ಆ ಮಣ್ಣು ವಿಷವಾಗ್ತದೆ. ಹುತ್ತದ ಒಳಗಡೆ ನೀರು ಜಲಮಟ್ಟಕ್ಕೆ ಹೋಗುವಾಗ ಆ ಜಲವು ವಿಷವಾಗ್ತದೆ. ನಾವೇ ಮೂಲ ಕಾರಣ ಆಗಿರ್ತೇವೆ ಅದಕ್ಕೆ. ಆದಷ್ಟು ನೈಸರ್ಗಿಕವಾಗಿ ಈಗ ಏನು ಪಚ್ಚೆ ಪುಡಿಯನ್ನು ಒಂದು ಸೊಪ್ಪಿನಿಂದ ಅಥವಾ ನಾವು ಅರಿಶಿನ ಪುಡಿಯನ್ನು ಮಾಡೋದ್ರಿಂದ ಅಥವಾ ಅರಿಶಿನ ಸುಣ್ಣ ಮಿಕ್ಸ್ ಮಾಡಿ ಒಂದು ಕೆಂಪು ಮಾಡೋದ್ರಿಂದ ಅಥವಾ ಈ ಭತ್ತದ ಹೊಟ್ಟನ್ನು ಹುರಿದು ಅದರಿಂದ ಕಪ್ಪು ಮಾಡೋದ್ರಿಂದ ಅಥವಾ ಅಕ್ಕಿಯ ಪುಡಿಯಿಂದ ಇದು ಜೀವಂತ. ಇದರಲ್ಲಿ ಜೈವಿಕ ಶಕ್ತಿ ಇದೆ. ಅದು ನಮ್ಮ ಆರೋಗ್ಯವನ್ನು ಎಲ್ಲಿವರೆಗೆ ಅಂದರೆ ಈ ಜಂಗಮ ಸೊಪ್ಪಿನ ಪುಡಿಯನ್ನು ನಾವು ಸೇವನೆ ಮಾಡೋದ್ರಿಂದ 1 ದಿವಸ 2 ದಿವಸದವರೆಗೆ ನಾವು ಬಾಯಾರಿಕೆಯನ್ನು ತಡೆದು ನಿಲ್ಲಿಸ್ಬೋದು. ಬಾಯಾರಿಕೆ ಆಗುವುದೇ ಇಲ್ಲ ನಮಗೆ. ಸುಸ್ತು ಕಡಿಮೆ ಮಾಡ್ತದೆ ಅದು. ಆ ವ್ಯವಸ್ಥೆಯನ್ನು ನಾವು ಈ ಕಲ್ಲರ್ ಪೌಡ್ರ್ ಹಾಕಿದರೆ ಅದು ಏನಾಗ್ತದೆ ಅಂದರೆ ನಮ್ಮ ಆರೋಗ್ಯವನ್ನು ಅಷ್ಟೇ ಹಾಳು ಮಾಡ್ತದೆ. ಎಲ್ಲೊಂದು ಕಡೆ ಮನೋರಂಜನೆಗೆ ನಾವು ಹೋದಾಗ ಅವ್ಯವಸ್ಥೆಗಳು ಜಾಸ್ತಿ ಆಗ್ತದೆ. ನಮ್ಮ ಇರುವಂತಹ ಮೂಲ ಪರಂಪರೆಯನ್ನು ನಾವು ನಂಬಿಕೊಂಡ್ರೆ ಯಾವುದೇ ನಮಗೆ ಇಲ್ಲ, ಅದರಿಂದ ಆರೋಗ್ಯವು ಪ್ರಾಪ್ತಿ ಆಗ್ತದೆ. ಇವಾಗ ಆರೋಗ್ಯ ಪ್ರಾಪ್ತಿಯಾದಾಗ ನಮಗೆ ದೇವರ ಅನುಗ್ರಹ ಆಗಿದೆ ಅಂತ ನಮಗೂ ಸಮಾಧಾನ ಇರ್ತದೆ. ಹಾಗಾಗಿ ಅವ್ಯವಸ್ಥೆಗೆ ನಾವು ಹೋಗಲಿಕ್ಕೆ ಮೂಲ ಕಾರಣ ನಮ್ಮ ಒಂದು ಚಂದದ ವ್ಯವಸ್ಥೆ ಅಥವಾ ಆಡಂಬರದ ವ್ಯವಸ್ಥೆ ಆಗಿರ್ತದೆ. ಆಶ್ಲೇಷ ಬಲಿ ಅನ್ನುವಂಥದ್ದು ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ ಬರೀ ಒಂದು ಅರಸಿನದ ಒಂದು ನಾಗನ ಒಂದು ಚಿತ್ರಣ ಮಾಡಿ ಅದರಲ್ಲಿ ವ್ಯವಸ್ಥೆ ಮಾಡ್ತಾರೆ. ಇತ್ತೀಚಿನ ಅದು ಈ ತುಳುನಾಡಲ್ಲಿ ವಿಶೇಷವಾಗಿ ಕೆಲವೊಂದು ಮಂಡಲ ಬರೀತಾರೆ. ಅದು ವಿಶೇಷ ಅಂದರೆ ಅದು ಕಾಲಿಗೆ ತಾಗಿದರೆ ನಮ್ಮ ಪಾದ ಉರಿ ಬರ್ತದೆ. ಆ ರೀತಿಯಲ್ಲಿ ನಾಗ ಆಗಲಿ ನಾಗಬನದಲ್ಲಿ ಇರುವಂಥ ಪ್ರಾಣಿಗಳು, ಹಾವುಗಳು, ಪಕ್ಷಿಗಳು ಎಲ್ಲ ಅದರ ಸೇವನೆಯಿಂದ ಸಾವನ್ನು ಕಾಣ್ತದೆ. ಆವಾಗ ಅದೇನಾಗುತ್ತೆ, ಜನಗಳು ಇಲ್ಲದಂಥ ಒಂದು ಸ್ಮಶಾನದ ಒಂದು ಸದೃಶ ಆಗ್ತದೆ. ಮನೆಯಲ್ಲಿ ಜನ ಇದ್ದರೆ ಹೇಗೆ, ಇಲ್ಲದೇ ಇದ್ದರೆ ಹಾಗೆ. ಇದು ಹಾಗೆ ನಾಗಬನದಿಂದ ನಾವು ಹೊರಗಡೆಯಿಂದ ಪೂಜೆ ಮಾಡ್ತೇವೆ, ಒಳಗಡೆಯಿಂದ ಓಡಿಸುವಂಥ ವ್ಯವಸ್ಥೆ ಆಗ್ತದೆ. ವಿಷ ಪ್ರಾಶನ ಮಾಡಿ ಆ ವ್ಯವಸ್ಥೆಯು ಸದ್ಯದಲ್ಲಿ ನಿಂತರೆ ನಮ್ಗೆ ಇನ್ನು ಮುಂದೆ ನಮ್ಮ ಧರ್ಮಕ್ಕಾಗಲಿ ನಮ್ಮ ಕುಟುಂಬಕ್ಕಾಗಲಿ ನಮಗೆ ಒಂದು ಏಳಿಗೆ ಉಂಟು ಅಂತ ನನ್ನ ಒಂದು ಭಾವನೆ. ನಮ್ಮ ಮೂಲ ಪರಿಕಲ್ಪನೆ ಏನಿದೆ ಅದರಲ್ಲಿ ನಾವು ಬದಲಾವಣೆಗಳಾಗಬೇಕು. ನಾವು ಬದಲಾವಣೆ ಮಾಡ್ಕೊಂಡಿದ್ದೇವೆ, ಆದರೆ ಅದು ವಿರುದ್ಧ ದಿಕ್ಕಿನ ಬದಲಾವಣೆ. ಅದು ನಾವು ಏನಂದರೆ ನಾವು ಅದರ ಬಗ್ಗೆ ಗ್ರಹಿಕೆ ಮಾಡಿಕೊಂಡು ಬದಲಾವಣೆ ಮಾಡಲಿಲ್ಲ. ಯಾರೋ ಒಬ್ಬನು ದೊಡ್ಡ ಲೈಟ್ ತಂದು ಹಾಕ ಅಂತಾನೆ ಚಂದ ತೋರ್ಬೇಕಂತ. ಆವಾಗ ನಾವು ಆ ವ್ಯವಸ್ಥೆಗಳನ್ನು ಮಾಡಿದರೆ ಆ ಬಿಸಿಗೆ ಆ ತಂಪಿನ ಅಂಶ ಹೊರಟು ಹೋಗ್ತದೆ.
ಈಗ ನೆಲಕ್ಕೂ ಅಷ್ಟೇ, ನೆಲದಲ್ಲಿ ಪ್ರಕೃತಿ ದತ್ತವಾದಂಥ ನೆಲಕ್ಕೂ ನಾವು ಸಿಮೆಂಟ್ ಹಾಕೋದು ಅಥವಾ ಕಾಂಕ್ರೀಟ್ ಮಾಡುವಂಥದ್ದು ಅಥವಾ ದೊಡ್ಡ ದೊಡ್ಡ ಗೋಪುರ ಮಾಡುವಂಥದ್ದು ನಾಗಬನದಲ್ಲಿ, ಆವಾಗ ಭೂಮಿಗೆ ಒತ್ತಡ ಬೀಳ್ತದೆ. ಆವಾಗ ಭೂಮಿಯ ಒಳಗಡೆ ಇರುವಂಥ ವ್ಯವಸ್ಥೆಗಳು ಅವ್ಯವಸ್ಥೆ ಆಗ್ತದೆ. ಅಲ್ಲಿ ಒಂದು ನಾಗನ ಸಂಸಾರ ಆಗಲಿ, ಏನೋ ಒಂದು ಪ್ರಾಣಿಯ ಒಂದು ಸಂಸಾರ ಇರ್ತದೆ, ಆ ಸಂಸಾರಕ್ಕೆ ನಾವು ಅವ್ಯವಸ್ಥೆ ಮಾಡಿದಾಗ ಆಗ್ತದೆ. ಎಷ್ಟು ಒಂದು ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ, ಇನ್ನೂ ಕೂಡ ಸಾಕಷ್ಟು ಮಾತನಾಡಬೇಕಿದೆ. ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಬಂದಿರುವಂತಹ ನಮ್ಮ ಅತಿಥಿಗಳು ನಾಗಬನದ ಒಂದು ಮೂಲ ಪರಂಪರೆ ಏನು, ಆ ಕಲ್ಪನೆ ಯಾವ ರೀತಿ ಇತ್ತು, ಆದರೆ ಈಗಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಈ ರೀತಿಯ ಒಂದು ಬದಲಾವಣೆಗಳು ಬೇಕಿತ್ತ, ಅತಿ ಮನೋರಂಜಕವಾಗಿ ಎಲ್ಲೋ ಒಂದು ಕಡೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಪ್ರಕೃತಿಗೆ ಆಗುವಂಥ ನಷ್ಟಗಳೇನು, ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಇನ್ನೂ ಕೂಡ ಸಾಕಷ್ಟು ವಿಷಯಗಳ ಕುರಿತಾಗಿ ಚರ್ಚೆಯನ್ನು ಮಾಡೋದಕ್ಕಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ತುಳುನಾಡಿನ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾಗರಾಧನೆ ಕುರಿತಾಗಿ ಸಾಕಷ್ಟು ವಿಚಾರಗಳ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಬಂದಿರುವಂತಹ ನಮ್ಮ ಅತಿಥಿಗಳು ಕೂಡ ಸಾಕಷ್ಟು ಉನ್ನತವಾಗಿರುವಂತಹ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಕೂಡ ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡೋದಕ್ಕಿದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮತ್ತೆ ಕಾರ್ಯಕ್ರಮ ಸ್ವಾಗತ ಬಯಸ್ತೇನೆ. ಈಗಾಗಲೇ ಹೇಳಿದ ಹಾಗೆ ನಾಗಾರಾಧನೆ ಅನ್ನುವಂಥದ್ದು ನಾಗಬನದಲ್ಲಿ ನಡೆಯುತ್ತೆ. ಬಿಂಬಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ. ಇದನ್ನು ಹೊರತುಪಡಿಸಿ ಆಯಾಯ ದೇವಸ್ಥಾನಗಳಲ್ಲೂ ಕೂಡ ನಾಗದೇವರ ಬಿಂಬವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಾಗದೇವರ ಒಂದು ಬಿಂಬ ಅನ್ನುವಂಥದ್ದು ಇರುತ್ತೆ. ಇದರ ಹಿನ್ನೆಲೆ ಏನು? ಸಾಮಾನ್ಯವಾಗಿ ದೈವಸ್ಥಾನವಾಗಲಿ ದೇವಸ್ಥಾನವಾಗಲಿ, ನಾನು ಹೇಳಿದ ಹಾಗೆ ಒಂದು ಊರಿಗೆ 4 ಬ್ರಹ್ಮಸ್ಥಾನ ಮತ್ತು ಮನೆಗೆ ಒಂದು ನಾಗಸ್ಥಾನ, ಆ ರೀತಿಯ ವ್ಯವಸ್ಥೆಯಲ್ಲಿ ಹಿಂದಿನವರು ನಮಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಇರಬೇಕು ಮಾನವ ಅಂತ. ನಮ್ಮ ಜೀವನ ಹೇಗೆ ಅಂದರೆ ಪ್ರಕೃತಿಯ ಜೊತೆಗೆ ಇರಬೇಕಂತ ಅದನ್ನು ದೈವಿಕವಾಗಿ ಹೇಳಿದ್ದಾರೆ. ವೈಜ್ಞಾನಿಕವಾಗಿ ಇರುವಂಥ ವಿಷಯವನ್ನು ದೈವಿಕವಾಗಿ ಹೇಳಿದ್ದಾರೆ, ಆಚರಣೆ ಮಾಡಿಕೊಳ್ಳಿ ಅಂತ. ಆ ರೀತಿಯಲ್ಲಿ ಇಲ್ಲಿ ಏನಂದರೆ ಪ್ರತಿಯೊಂದು ನಾಗಸ್ಥಾನ ನಮ್ಮ ಈ ಪರಶುರಾಮ ಕ್ಷೇತ್ರ, ರಾಮಕ್ಷೇತ್ರ, ಪರಶುರಾಮ ಕ್ಷೇತ್ರ, ನಾಗಾರಾಧನೆ ಅನ್ನೋದು ಇಡೀ ಪ್ರಪಂಚದಲ್ಲಿ ನಡೆದು ಬಂದಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಇತ್ತೀಚಿನ ಒಂದು ಧರ್ಮಗಳ ಬೇರೆ, ಹಿಂದೂ ಮುಸ್ಲಿಮ್ಸು ಮತ್ತೊಂದು ಕ್ರಿಸ್ತ ಮತ ಅಂತ ಏನೋ ಒಂದು ಮತಗಳು ಪ್ರಾರಂಭ ಆದ ಮೇಲೆ ಆ ಅನುಯಾಯಿಗಳು ಇದನ್ನು ದೂರ ಮಾಡಿದರೆ ಬಿಟ್ಟರೆ ಆ ವ್ಯವಸ್ಥೆ ಅನ್ನುವಂಥದ್ದು ಮೂಲತಃ ಇದರಲ್ಲೇ ಇರ್ತದೆ. ಯಾವ ಮಣ್ಣಿನಲ್ಲಿಯೂ ನಾಗಾರಾಧನೆ ಅನ್ನುವಂಥದ್ದು ಇದ್ದೇ ಇರ್ತದೆ. ಇಂದಿನ ದೇವಾನುದೇವತೆಗಳ ಕಾಲದಲ್ಲಾಗಲಿ ಅಥವಾ ನಮ್ಮ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಹೋದರೂ ಅಲ್ಲಿ ನಾಗನಿಗೆ ಒಂದು ವಿಶೇಷವಾದಂಥ ಸರ್ಪಾಸ್ತ್ರ ಅಂತ ಒಂದಿದೆ. ಆ ಅಸ್ತ್ರಗಳು ಎಲ್ಲಿವರೆಗೆ ಅಂದರೆ ಎಲ್ಲಿಯೂ ಕೂತು ಯಾರನ್ನೂ ಧ್ವಂಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಮೇಲುಗಡೆ ಕೂತ್ಕೊಂಡು ಈ ನಾಗರ ಪಂಚಮಿ ಆಚರಣೆ ಮಾಡೋದ್ರಿಂದ ನಮಗೊಬ್ಬರಿಗಲ್ಲ, ಇಡೀ ಪ್ರಪಂಚಕ್ಕೆ, ಭೂಮಂಡಲಕ್ಕೆ ಒಳ್ಳೆಯದು ಮಾಡುವಂಥ ವ್ಯವಸ್ಥೆಯನ್ನು ನಾವು ಹೇಗೆ ಈ ತನು ಎರೆಯುವ ರೀತಿಯಲ್ಲಿ ನಾವು ಮಾಡ್ತೇವೋ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರುವಂಥ ಕ್ರಮ. ಪ್ರತಿಯೊಂದು ಸನ್ನಿಧಾನದಲ್ಲಿ ನಾಗಸ್ಥಾನ ಅಂದರೆ ಅದು ಶುದ್ಧೀಕರಣದ ಒಂದು ಸಂಕೇತ. ನಾಗ ಇರುವಂಥದ್ದು ಶುದ್ಧವಾಗಿರುವಂಥದ್ದು. ನಾಗ ಅಲ್ಲಿ ಆ ಸ್ಥಳದಲ್ಲಿ ಆಗಲಿ ಆ ವ್ಯವಸ್ಥೆಯನ್ನು ನಾವು ಈ ಹಾಲು ಎರೆಯುವಂಥದ್ದು ಅಥವಾ ಅರಿಶಿನ ಹಾಕುವಂಥದ್ದು, ಹಾಲು ಎರೆಯುವಂಥದ್ದು, ಬಂಡಾಭಿಷೇಕ ಮಾಡುವಂಥದ್ದು, ಈ ಅಡಿಕೆ ಹೂವನ್ನು ತಂದಿಡುವಂಥದ್ದು, ತೆಂಗಿನ ಹೂವನ್ನು ತಂದಿಡುವಂಥದ್ದು, ಅದು ಎಲ್ಲವೂ ನಮ್ಮ ವಾತಾವರಣವನ್ನು ಮೇಲ್ಗಡೆಯಿಂದ ಶುದ್ಧ ಮಾಡ್ತದೆ. ಭೂಮಿಯ ಒಳಗಡೆ ನಾವು ಏನು ಹುತ್ತಕ್ಕೆ ಅಥವಾ ದೇವರಿಗೆ ಅಭಿಷೇಕ ಮಾಡ್ತೇವೋ ಅದು ಭೂಮಿಯ ಒಳಗಡೆ ಹೋಗಿ ಆ ಸ್ಥಳದ ಶುದ್ಧಿಗಾಗಿ ಅದನ್ನು ಇಟ್ಟುಕೊಳ್ತಾರೆ. ಹಿಂದಿನಿಂದ ನಡ್ಕೊಂಡು ಬಂದ ಕ್ರಮ. ಯಾಕಂದರೆ ನಾವು ಕೆಳಗಡೆ ನೆಲ ಶುದ್ಧ, ಗಾಳಿ ಶುದ್ಧವಾದರೆ ನಾವು ಶುದ್ಧವಾಗಿರ್ತೇವೆ. ಆ ರೀತಿಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ದೈವಾರಾಧನೆ ಆಗಲಿ, ದೈವಸ್ಥಾನ ಆಗಲಿ, ದೇವಸ್ಥಾನ ಆಗಲಿ, ಈಶ್ವರ ದೇವಸ್ಥಾನಕ್ಕೆ 4 ಕಡೆ ನಾಗಬನ ಬೇಕೇ ಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಒಂದು ಉರಿಯ ಒಂದು ವ್ಯವಸ್ಥೆ ಇರುವಂಥ ಸ್ಥಳದಲ್ಲಿ ಅದು ಸ್ಥಾಪನೆ ಆಗುವಂಥದ್ದು. ಈಶ್ವರ ದೇವಸ್ಥಾನ ಸ್ಥಾಪನೆ ಆಗುವಂಥದ್ದು ಗುಡ್ಡದ ಮೇಲೆ, ಅಥವಾ ಅದು ತುಂಬ ನಮ್ಮ ಹಿಂದಿನವರು ತಿಳಿದಾಗೆ ಇಂತಿಂಥ ಜಾಗದಲ್ಲಿ ಇಂತಿಂಥ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಆ ಶಕ್ತಿ ಅನ್ನುವಂಥದ್ದು ಈಗ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ನಾವು ಹೇಗೆ ವೈಜ್ಞಾನಿಕವಾಗಿ ವಿಮರ್ಶೆ ಮಾಡ್ತೇವೋ ಅದೇ ಥರದಲ್ಲಿ ಹಿಂದಿನವರು ಇಂಥ ಒಂದು ಸ್ಥಳದಲ್ಲಿ ಇಂಥ ಶಕ್ತಿ ಇದೆ, ಆ ಶಕ್ತಿಗೆ ಇಂಥ ದೇವರನ್ನಿಟ್ಟು ಈ ಥರ ಅಭಿಷೇಕ ಮಾಡಬೇಕು ಅಂದರೆ ಆ ಸ್ಥಳಕ್ಕೆ
ಮೂಲತಃ ಏನು ಆ ಭೂಮಿಗೆ ಅಂಥ ವ್ಯವಸ್ಥೆಗಳು ಬೇಕು ಅಂತ. ಕೆಲವು ಸ್ಥಳಗಳಲ್ಲಿ ರಕ್ತಾಹಾರ ಕೊಡ್ತೇವೆ. ರಕ್ತಾಹಾರ ಕೊಡುವಂಥ ಮಾರಿಗಡಿ ಅಂತ ಹೇಳ್ತೇವೆ ನಾವು. ಆ ವ್ಯವಸ್ಥೆಯವರು ಹಿಂದಿನವರು ಮಾಡಿ ಇಟ್ಟದ್ದು. ಅದು ಇತ್ತೀಚೆಗಾಗಿ ವೈಜ್ಞಾನಿಕವಾಗಿ ಏನು ಅವರು ಮಿಷನ್ ಇಟ್ಟು ಮತ್ತೊಂದು ಪರೀಕ್ಷೆ ಮಾಡಿರುವಂಥದ್ದಲ್ಲ. ಅವರ ಒಂದು ಥಿಂಕಿಂಗ್ ಪವರ್ನಲ್ಲಿ, ಅವರ ಒಂದು ಶಕ್ತಿಯಿಂದ ಅದನ್ನು ಮಾಡಿರುವಂಥದ್ದು. ಒಂದು ಮಾರಿಗಡಿಯಾಗಲಿ, ಒಂದು ಊರಿಂದ ಊರಿಗೆ ಒಂದು ಮಾರಿಗಡಿ ಅನ್ನುವಂಥದ್ದು, ಅಥವಾ ಬ್ರಹ್ಮಸ್ಥಾನ, ನಾಗಸ್ಥಾನ, ದೈವಸ್ಥಾನ. ಈ ನಾಗಸ್ಥಾನವು ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಏನು ಹುತ್ತವನ್ನು ಏನೋ ನಾಶ ಮಾಡಿರ್ತಾರೋ ಅಥವಾ ಅಲ್ಲಿಯ ಒಂದು ಹುತ್ತದ ವ್ಯವಸ್ಥೆ ಇರ್ತದೋ ಅಲ್ಲಿ ಒಂದು ನಾಗನನ್ನು ಪ್ರತಿಷ್ಠೆ ಮಾಡಿಕೊಂಡೇ ಮಾಡುವಂಥ ಕ್ರಮ. ಆರಾಧನೆ ಬೇರೆ ಬೇರೆ ಇರ್ತದೆ. ಈ ದೈವಸ್ಥಾನದಲ್ಲಿ ಬೇರೆ ಆರಾಧನೆ ಇರ್ತದೆ, ನಾಗಸ್ಥಾನದಲ್ಲಿ ಬೇರೆ ಇರ್ತದೆ, ಬ್ರಹ್ಮಸ್ಥಾನದಲ್ಲಿ ಬೇರೆ ಇರ್ತದೆ, ದೇವಸ್ಥಾನದ ನಾಗನಿಗೆ ಆರಾಧನೆ ಬೇರೆ ಇರ್ತದೆ. ಆದರೆ ಅಲ್ಲಿ ಪ್ರಮುಖವಾಗಿ ನಾಗಬಿಂಬ ಇದ್ದೇ ಇರ್ತದೆ. ನಾಗಬಿಂಬ ಅನ್ನುವಂಥದ್ದು ಹೌದು. ಮೂಲತಃ ಇಷ್ಟೇ. ನಾಗಬಿಂಬ ಅಂದರೆ ಅದಕ್ಕೆ ನಾವು ಏನು ನೈವೇದ್ಯ ಮಾಡ್ತೇವೆ, ನಮ್ಮ ಆಹಾರದ ವ್ಯವಸ್ಥೆ ಹೇಗಿರ್ತದೋ ಅದೇ ಥರದಲ್ಲಿ ನಮ್ಮ ದೇಹದ ಪ್ರಕೃತಿ ದೇಹವು ಇರ್ತದೆ. ಅದೇ ರೀತಿಯಲ್ಲಿ ನಾವು ನಾಗನಿಗೆ ಆರಾಧನೆ ಮಾಡುವಂಥದ್ದು ಶಾಸ್ತ್ರ ಆದರೂ ಅಲ್ಲಿ ಆ ಭೂಮಿಯ ಶುದ್ಧತೆಗಾಗಿ ಮಾಡುವಂಥ ಒಂದು ವ್ಯವಸ್ಥೆ. ಅದನ್ನು ದೈವಿಕವಾಗಿ ನಮಗೆ ಹೇಳಿರುವಂಥದ್ದು ಹಿಂದಿನವರು. ಸುಮ್ಮನೆ ಅಲ್ಲಿ ಅಷ್ಟು ಹಾಕು ಅದಾಕು ಇದಾಕು ಹಾಗಲ್ಲ. ಶುದ್ಧಾಚಾರದಲ್ಲಿರು, ಶುದ್ಧ ಮನಸ್ಸಲ್ಲಿ ಹೋಗು, ಶುದ್ಧವಾದಂಥ ವಸ್ತುಗಳನ್ನು ಹಾಕು, ಶುದ್ಧವಾದಂಥ ಪ್ರತಿಫಲ ನಿನಗೆ ಒಳ್ಳೇದು ಸಿಗ್ತದೆ ಅಂತ. ಹೌದು. ಓಕೆ. ಇದಲ್ಲದೆ ಇನ್ನೊಂದು ವಿಚಾರ, ಈಗಾಗಲೇ ನೀವು ನಾಗಬನದ ಒಂದು ಮಣ್ಣು ಅನ್ನುವಂಥದ್ದಾಗಿರ್ಬೋದು, ಅಥವಾ ನಾಗಬನ ಎಲ್ಲಿದೆ ಅಲ್ಲಿ ತಂಪಿನ ಒಂದು ವಾತಾವರಣ ಇರುತ್ತೆ. ಸೊ ಆ ನಾಗಬನದಲ್ಲಿರುವಂತಹ ಮಣ್ಣು ಕೂಡ ಅಷ್ಟೇ ಒಂದು ಪವಿತ್ರದ ಆಗಿರುತ್ತೆ, ಅಥವಾ ಅದಕ್ಕೆ ಅದರದ್ದೇ ಆದೊಂದು ಪ್ರಾಮುಖ್ಯತೆ ಅನ್ನುವಂಥದ್ದಿದೆ. ಸೊ ವೈದ್ಯಕೀಯ ಗುಣಗಳು ಕೂಡ ಇದೆ ಅಂತ ಹೇಳ್ತಾರೆ. ಈ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು. ಹೌದು. ಸಾಮಾನ್ಯವಾಗಿ ನೋಡಿ, ನಾವು ಈಗ ಕೆಳಗಡೆ ಒಂದು ಹುತ್ತದ ಮಣ್ಣು ಅಂದರೆ ಅದು ಪಾತಾಳದ ಮಣ್ಣು ಅನ್ನುವಂಥದ್ದು ನಾನು ಆವಾಗ ಹೇಳಿದೆ ಅಲ್ಲ. ಪಾತಾಳದ ಮಣ್ಣನ್ನು ತಂದು ಗೆದ್ದಲು ತಂದು ಅದು ಹುತ್ತ ಮಾಡುವಂಥದ್ದು. ಆ ಮಣ್ಣಿನಲ್ಲಿ ಅದರಲ್ಲಿಯೂ ಹೆಚ್ಚಾಗಿ ವಿಷ ಸರ್ಪಗಳಂದರೆ ವಿಷ ಬೇರೆ ನಂಜು ಬೇರೆ ಆ ಥರ ಇರ್ತದೆ. ವಿಷ ಸರ್ಪಗಳ ಒಂದು ಉಸಿರಾಟ ಕ್ರಿಯೆಯಿಂದ ಅದು ಇನ್ನೂ ನಮಗೆ ನಮ್ಮ ದೇಹಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಯಾವುದು ಆ್ಯಂಟಿಬಯೋಟಿಕ್ ಆಗಿ ಆ ಮಣ್ಣು ಇರ್ತದೆ. ಅದರ ಸೇವನೆಯಿಂದ ನಮ್ಮ ಆರೋಗ್ಯವೂ ಉತ್ತಮ ಆಗ್ತದೆ. ಈವನ್ ಅದರಲ್ಲಿ ಏನಂದರೆ ಗಿಡಗಳು ಇರ್ತದೆ, ಬೇರುಗಳು ಇರ್ತದೆ. ಈ ಬೇರುಗಳು ಸಾಮಾನ್ಯವಾಗಿ ಹಿಮಾಲಯದಿಂದ ಗಂಗಾ ನದಿ ಬರ್ತದಲ್ಲ, ಆ ನದಿಯ ನೀರಿನಲ್ಲಿಯೇ ಒಂದು ವಿಶೇಷ ಶಕ್ತಿ ಇರ್ತದೆ. ಆ ಶಕ್ತಿ ಅಂದರೆ ಏನು, ಅದು ಎಲ್ಲ ಔಷಧ ಗುಣಗಳ ಬೇರಿನ ಮೂಲಕ ಹಾದು ಹೋಗೋದ್ರಿಂದ, ಈಗ ನಾವು ಹೇಗೆ ಗಂಧವನ್ನು ಕೊರಡನ್ನು ತೇದಿ ಗಂಧವನ್ನು ಮಾಡ್ತೇವೋ ಅದು ಆರೋಗ್ಯಕ್ಕೆ ಉತ್ತಮ. ಅದೇ ರೀತಿಯಲ್ಲಿ ಇದು ಪ್ರಕೃತಿ ದತ್ತವಾಗಿ ಬರ್ತದೆ. ಆ ನೀರು ಪರಿಶುದ್ಧ, ಹೇಗೆ ಗಂಗಾ ನದಿಯ ನೀರು ಪರಿಶುದ್ಧ ಹಾಗೆ ನಮಗೆ ಆರೋಗ್ಯಕ್ಕೆ ಉತ್ತಮೋ ಅದೇ ರೀತಿಯಲ್ಲಿ ಹುತ್ತದ ಮಣ್ಣು ಅತಿ ಉತ್ತಮ. ಯಾಕಂದರೆ ಬೇರುಗಳ ಮೂಲಕ ಇರುವಂಥ ವ್ಯವಸ್ಥೆ ಇರ್ತದೆ. ಅದರಲ್ಲಿ ನಮಗೆ ಆರೋಗ್ಯ ದೃಷ್ಟಿಯಲ್ಲಿ ಬರುವಂಥದ್ದು ತುಂಬ ಬೇರೆ ಇರ್ತದೆ. ಈ ನಾಗಬನದಲ್ಲಿ ಬನ ಅಂತ ಆದರೆ ಕಾಂಕ್ರೀಟೀಕರಣವಾದರೆ ಆ ಪವರ್ ಇರುವುದಿಲ್ಲ. ಅಲ್ಲಿ ಮಣ್ಣನ್ನು ನಾವು ಸೇವನೆ ಮಾಡಿದರೂ ನಮ್ಮ ಆರೋಗ್ಯಕ್ಕೂ ತೊಂದರೆ ಆಗ್ಬೋದು. ಅದನ್ನೀಗ ಜನಗಳು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಾದರೆ ಮೂಲತಃ ಬಿಂಬ ಎಲ್ಲಿದೆ, ನಾಗಬನ ಎಲ್ಲಿದೆ, ಶಾಶ್ವತವಾಗಿ ನಾಗಬನ ಅಂದರೆ ಆರಾಧನೆ ಮಾಡುವಂಥ ಕ್ರಮ. ಇತ್ತೀಚಿನ ಒಂದು ಪಡುಬೆದ್ರೆ ಅನ್ನುವಂಥ ನಾವು ಒಂದು ಸ್ಥಳಕ್ಕೆ ಹೋಗ್ತೇವೆ. ಅಲ್ಲಿ ತುಂಬ ಗಿಡಗಂಟಿಗಳಿದೆ, ಪ್ರಾಣಿಗಳಿದೆ, ಎಲ್ಲವೂ ಇದೆ. ಆದರೆ ಅಲ್ಲಿಯ ಒಂದು ಹೊಯ್ಗೆ ಅನ್ನುವಂಥದ್ದು ವಿಶೇಷ ಶಕ್ತಿ ಇರ್ತದೆ. ಹಾಗಂದ್ಕೊಂಡು ಸಮುದ್ರದ ಸೈಡಲ್ಲಿ ಇರುವಂಥ ಹೊಯ್ಗೆ ಅಷ್ಟು ಪ್ರಾಶಸ್ತ್ಯ ಬರುವುದಿಲ್ಲ. ಆ ಮಣ್ಣಿಗೆ ಒಂದು ಪ್ರಾಶಸ್ತ್ಯ ಬರುವುದಂದರೆ ಆ ಹುತ್ತದ ಮಣ್ಣಾಗಿರಬೇಕು. ಅದು ಹುತ್ತದ ಸುತ್ತಿನ ವಾತಾವರಣವು ನೈಸರ್ಗಿಕವಾಗಿರಬೇಕು. ನಾವು ಈ ಥರದ ಏನೋ ಒಂದು ಮಂಡಲದಲ್ಲಿ ಬಣ್ಣವನ್ನು ಹಾಕಿ ಅಥವಾ ಈ ವಿಷಕಾರಕವಾದಂಥ ಬಣ್ಣಗಳನ್ನು ಹಾಕಿ ಮಂಡಲ ಮಾಡೋದ್ರಿಂದ ಆ ಮಣ್ಣನ್ನು ಪುನಃ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ನಾವು ಹೋಗುವಂಥ ಮಾರ್ಗ ಶುದ್ಧವಾಗಿದ್ದರೆ, ಅಲ್ಲಿಯ ಪರಿಸರವು ಶುದ್ಧವಾಗಿದ್ದರೆ ನಮಗೆ ಇಷ್ಟಾರ್ಥ ಪ್ರಾಪ್ತಿಯಾಗ್ತದೆ, ಆರೋಗ್ಯ ಬರ್ತದೆ. ಈ ಬುದ್ಧಿ ಚುರುಕುತನ ಅನ್ನುವಂಥದ್ದು ಬರ್ತದೆ. ಇವನ್ನು ನಾವು ಬೆಳಿಗ್ಗೆ ಹೋಗಿ ತುಳಸಿ ಕಟ್ಟೆ ಸುತ್ತಿರುವುದು ಅಥವಾ ನಾಗಬನಕ್ಕೆ ಬ್ರಹ್ಮಸ್ಥಾನಕ್ಕೆ ಸುತ್ತಿರುವುದರಿಂದ ಹೊಸ ಒಂದು ಗಾಳಿ ನಮಗೆ ಸಿಗ್ತದೆ. ಮನೆ ಒಳಗೆ ಕೂತ್ಕೊಂಡು ಇರುವಂಥ ಇಲ್ಲೇ ಹೆಚ್ಚು ಆ ಎಲ್ಲ ಮರಗಳ ಒಂದು ಪರಿಮಳ ಇರ್ತದೆ. ಪ್ರತಿಯೊಂದು ಸೊಪ್ಪಾಗಲಿ, ಪ್ರತಿಯೊಂದು ಗಿಡಮೂಲಿಕೆ ಆಗಲಿ ಅದಕ್ಕೆ ತನ್ನದೇ ಆದಂಥ ಒಂದು ಪರಿಮಳ ಇರ್ತದೆ. ಈ ಹಲಸಿನ ಮರದ ಪರಿಮಳ ಬೇರೆ, ಮಾವಿನ ಮರದ್ದು ಬೇರೆ, ಅಶ್ವತ್ಥ ಮರದ ಪರಿಮಳ ಬೇರೆ. ಆ ಪರಿಮಳದ ಒಂದು ಮಿಶ್ರಣದ ಗಾಳಿಯಿಂದ ನಮ್ಮ ಶ್ವಾಸಕೋಶಗಳು ಸರಿಯಾಗಿ ಕೆಲಸ ಮಾಡ್ತದೆ. ಅಲ್ಲಿ ಕಾಯಿಲೆಗಳು ಕಡಿಮೆ ಬರ್ತದೆ. ಕಾಯಿಲೆಗಳು ಕಡಿಮೆ ಬರಲಿ ಅನ್ನೋಂಥ ಒಂದು ವ್ಯವಸ್ಥೆಯಲ್ಲಿ ಈ ನಾಗಬನ ಅನ್ನುವಂಥದ್ದು, ಅಥವಾ ಊರಿಗೆ ಒಂದು ಬನ ಅಥವಾ ತುಳಸಿ ಕಟ್ಟೆ, ಅಶ್ವತ್ಥ ಕಟ್ಟೆ, ಅಲ್ಲಿ ನಾಗನನ್ನಿಟ್ಟು ಅದಕ್ಕೆ ಸುತ್ತು ಬನ್ನಿ ಅಂತ ಹೇಳುವಂಥದ್ದು. ಯಾಕೆಂದರೆ ನಮಗೆ ನೀವು ಹೇಳಿದ್ರಲ್ಲ ಬಿಂಬ ಯಾಕೆ ಬೇಕಂದರೆ ನಮಗೆ ದೇವರನ್ನು ನಾವು ಕಲ್ಪನೆ ಮಾಡ್ತೇವೆ ಬಿಟ್ಟರೆ ನಮಗೆ ಅಲ್ಲಿ ಬಿಂಬ ಇದ್ದರೆ ಮಾತ್ರ ಅದು ಪ್ರತಿಬಿಂಬ ಆಗಿ ನಾವು ಪ್ರಾರ್ಥನೆ ಮಾಡುವ ವ್ಯವಸ್ಥೆಗೆ ಬಂದಿದ್ದೇವೆ. ಹಿಂದಿನವರು ಹಾಗಲ್ಲ. ಹುತ್ತ ಅಂದರೆ ಅದರ ಬಗ್ಗೆ ದೈವಿಕವಾದಂಥ ಒಂದು ನಂಬಿಕೆ ಇದ್ದಿದೆ. ಇತ್ತೀಚಿನ ಜನಗಳಲ್ಲಿಲ್ಲ.
ಇತ್ತೀಚಿನ ಜನಗಳಲ್ಲಿ ದೊಡ್ಡ ದೇವಸ್ಥಾನ ಇದ್ದರೂ ಅಲ್ಲಿ ದೇವರು ಯಾವುದು ಅಂತ ನೋಡುವಂಥ ಒಂದು ಗ್ರಹಿಕೆ ಬರ್ತಾ ಇದೆ ಜನಗಳಲ್ಲಿ. ಯಾವ ದೇವರು ಅಲ್ಲಿ ಇರುವಂಥದ್ದು ಅಂತ. ನಿಜವಾಗಿ ಆರಾಧನಾ ಸ್ಥಳ ಅನ್ನುವಂಥದ್ದು ಯಾವುದೇ ಜಾತಿ ಧರ್ಮ ಆದರೂ ಅಲ್ಲಿ ಒಂದು ವಿಶೇಷ ಶಕ್ತಿ ಇರ್ತದೆ. ಆ ಶಕ್ತಿ ಇದ್ದ ಸ್ಥಳದಲ್ಲಿ ನಾವು ಆರಾಧನೆ ಸ್ಥಳಗಳನ್ನು ಮಾಡಿ ನಾವು ಏನು ಪ್ರಾರ್ಥನೆ ಮಾಡ್ತೇವೋ ಅದು ಇಷ್ಟಾರ್ಥ ಕೊಡ್ತದೆ, ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ತದೆ, ಮೂಲತಃ ಆರೋಗ್ಯ ಕೊಡ್ತದೆ. ಆರೋಗ್ಯ ಕೊಟ್ಟಾಗ ನಮಗೆ ಇಡೀ ಒಂದು ವ್ಯವಸ್ಥೆಗಳು ಸರಿಯಾಗ್ತದೆ. ಎಸ್, ಇವತ್ತಿನ ಒಂದು ನಾಗರ ಪಂಚಮಿ ಏನಿದೆ ಇದು ಪುಣ್ಯ ದಿನ ಅಂತ ಹೇಳ್ಬೋದು. ಪುಣ್ಯ ದಿನ. ಎಲ್ಲರೂ ಕೂಡ ಅವರವರ ಒಂದು ಶಕ್ತಿಗೆ ಮೀರಿ ಭಕ್ತಿಯನ್ನು ತೋರುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಆಯಾಕಟ್ಟಿನ ಒಳಗೆ ಭಕ್ತಿಯನ್ನು ತೋರ್ಪಡಿಸ್ತಾರೆ. ಆದರೆ ಇವತ್ತಿನ ಒಂದು ಈ ಪುಣ್ಯ ದಿನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾಗದೋಷ ಇದ್ದರೂ ಕೂಡ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು? ನಾಗ ರೀತಿಯಲ್ಲಿ ನಾವು ಏನಂದರೆ, ನಾವು ಇನ್ನೊಬ್ಬರಿಂದ ಸೇವೆ ಮಾಡುವಲ್ಲಿಂದ ಹೆಚ್ಚಾಗಿ ನಾವು ಸ್ವಂತ ಎಷ್ಟು ಶ್ರದ್ಧಾಭಕ್ತಿ ಹೊಂದಿದ್ದೇವೆ ಅಥವಾ ನಂಬಿಕೆ ಹೊಂದಿದ್ದೇವೆ ಅನ್ನುವಂಥದ್ದು ಮುಖ್ಯ. ದೊಡ್ಡ ದೊಡ್ಡ ಸೇವೆ ಮಾಡ್ತಾರೆ, ಆದರೆ ಅವರಿಗೆ ದೇವರ ಬಗ್ಗೆ ಆಗಲಿ ಆ ಪ್ರಕೃತಿಯ ಬಗ್ಗೆ ಆಗಲಿ ಅಥವಾ ನಮ್ಮ ಒಂದು ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇರುವುದಿಲ್ಲ. ಯಾವುದೋ ಒಂದು ಮಟ್ಟದಲ್ಲಿ ಅದೇ ಅವ್ಯವಸ್ಥೆಗೆ ನಾಗಬನ ತೆಗೆಯುವಂಥದ್ದು, ಬ್ರಹ್ಮಸ್ಥಾನ ತೆಗೆಯುವಂಥದ್ದು, ಇದನ್ನು ಇಂಥ ವ್ಯವಸ್ಥೆ ಎಲ್ಲ ಕಾಂಕ್ರೀಟೀಕರಣ ಮಾಡುವಂಥದ್ದು, ಇಂಥ ವ್ಯವಸ್ಥೆಗೆ ಹೋಗದೆ ನಾನು ನಶಿಸಿ ಹೋಗುವವನು, ಇದು ಶಾಶ್ವತ ಅನ್ನುವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಪೂಜೆಯನ್ನು ಮಾಡ್ಕೊಂಡು ಹೋದರೆ ಅವನಿಗೆ ಶ್ರೇಯಸ್ಸಿದೆ. ಆದರೆ ಏನು ಮಾಡ್ತಾರೆ ಅಂದರೆ ಅದು ಶಾಶ್ವತವಾಗಿರಬೇಕಂತಾರೆ, ನಾವೇ ಶಾಶ್ವತವಾಗಿರುವುದಿಲ್ಲ. ಕೆಲವೊಂದು ವ್ಯವಸ್ಥೆಯಲ್ಲಿ ನಾವು ಶಾಶ್ವತ ಅಲ್ಲ, ಅದು ಶಾಶ್ವತವಾಗಿರಬೇಕಂತ ಕಲ್ಲು ಏನೇನೋ ಗೋಪುರ ಮತ್ತೊಂದು ಇನ್ನೊಂದು ಮಾಡಿ ವ್ಯವಸ್ಥೆ ಮಾಡ್ತಾರೆ. ಅದು ತಪ್ಪಾಗ್ತದೆ. ಮರದ ನೀರು ಕೆಳಗೆ ಬೀಳುವಲ್ಲಿಯೂ ನಾವು ಹಂಚಿನ ನೀರು ಅಥವಾ ಸಿಮೆಂಟ್ ಸೀಟು ಅಥವಾ ಕಾಂಕ್ರೀಟಿಂದ ನೀರಿಗೂ ಅವ್ಯವಸ್ಥೆ ಇರ್ತದೆ. ಆ ಪ್ರಕೃತಿ ದತ್ತವಾದಂಥ ನೀರು ಅಲ್ಲಿ ಬಿದ್ದು ಅಲ್ಲಿ ಇಂಗಿದ್ರೆ ನಮ್ಮ ಬಾವಿಯಲ್ಲಿ ಅದು ಶುದ್ಧಾಚಾರದ ನೀರು ಬರ್ತದೆ, ಶುದ್ಧ ನೀರು. ಅದೇ ನಾವು ಅಲ್ಲಿಯೇ ಅವ್ಯವಸ್ಥೆ ಮಾಡಿಕೊಂಡ್ರೆ, ಗುಡ್ಡದ ಮೇಲೆ ಅಥವಾ ನಮ್ಮ ಬನದಲ್ಲಿ ಅವ್ಯವಸ್ಥೆ ಮಾಡಿದರೆ ಆ ನೀರಿನ ಮೂಲಕವಾಗಲಿ ಗಾಳಿಯ ಮೂಲಕವಾಗಲಿ ನಮ್ಮ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿರ್ತದೆ. ಆವಾಗ ಈ ನಾಗಶಾಪ ಅಥವಾ ಒಂದು ಪ್ರಕೃತಿಯ ವಿಕೋಪ ಏನು ಹೇಳ್ತದೋ ಅದು ಈ ನಾಗಶಾಪವಾಗಿ ಪರಿಣಮಿಸ್ತದೆ. ಹೌದು ವೈದ್ಯರೇ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತಮ್ಮ ವೈದ್ಯನಾಥೇಶ್ವರ ಡಮರು ಮೇಳದ ಮೂಲಕವೂ ಕೂಡ ತಾವು ನಾಗಾರಾಧನೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀರಾ, ಸಾಕಷ್ಟು ಪ್ರಸಿದ್ಧಿಯನ್ನ ಕೂಡ ಪಡೆದುಕೊಂಡು. ಸೊ ನಿಮ್ಮ ಈ ಒಂದು ಸೇವೆ ಯಾವ ರೀತಿ ನಡೀತಾ ಇದೆ? ನಮ್ಮ ಸೇವೆ ಅಂದರೆ, ಈಗ ನಮ್ಮ ಕುಟುಂಬದಲ್ಲಿ ಈಗ ನಮ್ಮ ಮೇಳ ಅಂತ ಇರ್ತದೆ, ನಾಗಾರಾಧನೆಯ ಮೇಳ. ಸಾಮಾನ್ಯ ವೈದ್ಯನಾಥೇಶ್ವರ ಡಮರು ಮೇಳ ಮುದ್ದೂರು ಅಂತ ಇದೆ. ಇದರಲ್ಲಿ ನಾನು ಒಬ್ಬನು ಸೇವಕ. ಅದರಲ್ಲಿ ಹೇಗೆ ವ್ಯವಸ್ಥೆ ಅಂದರೆ, ನಮ್ಮ ಕುಟುಂಬದಲ್ಲಿಯೂ ಸಾವಿರಾರು ಜನಗಳಿದ್ದಾರೆ. 5 ಕುಟುಂಬದಲ್ಲಿ 5 ಗೋತ್ರಗಳಿಂದ 5 ಜನರನ್ನು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ನಾಗಾರಾಧನೆ ಅಂದರೆ ಇಲ್ಲಿ ಆಲಡೆಗಳು ಸ್ಥಳ ಇದೆ, ಪಾಂಗಳ ಆಲಡೆ, ಈ ಪಡುವೆದ್ರೆ ಡಕ್ಕೆ ಬಲಿಯ ಸಮಯ. ಅಲ್ಲಿ ನಾವು ಎಷ್ಟು ಸೇವೆಯನ್ನು ಮಾಡ್ತೇವೋ ಆ ದಿವಸವನ್ನು ಮುಂಚಿತವಾಗಿ ಅವರು ನಮ್ಮ ಹತ್ರ ಕೇಳ್ತಾರೆ ಕೊಡಬೇಕು ಅಂತ. ನಾವು ಆವಾಗಲೇ ಕೊಡಲೇಬೇಕಾಗತ್ತೆ. ಈ ಪಾಂಗಳ ಆಲಡೆ, ನಂದಳಕೆ ಸಿರಿ ಜಾತ್ರೆ, ಇನ್ನು ಹಿರಿಯಡ್ಕ ಜಾತ್ರೆ ಎಲ್ಲ ನಿರ್ದಿಷ್ಟ, ಪಾದೆಮಠ ಜಾತ್ರೆ, ಸಿರಿ ಜಾತ್ರೆ ಇಂಥದ್ದು ನಿರ್ದಿಷ್ಟ ದಿವಸದಲ್ಲಿರ್ತದೆ. ಹಾಗಾಗಿ ಏನಂದರೆ, ನಮ್ಮ ಕುಟುಂಬದಲ್ಲಿ ಈಗ ನಮ್ಮ ದೇವರ ಕೆಲಸ ಮಾಡಲಿಕ್ಕೆ ಯೋಗ್ಯವಾದಂಥ ಒಂದು ಗ್ರಹಗತಿಯಲ್ಲಿ ಯಾರಿರ್ತಾನೋ ಅವನಿಗೆ ಒಂದು ದೀಕ್ಷೆ ಕೊಡುವ ರೂಪದಲ್ಲಿ ನಮ್ಮ ಮೇಳಕ್ಕೆ ತಗೊಳ್ತಾರೆ. ಈಗ ನನ್ನ ಕುಟುಂಬದಿಂದ ನಾನೊಬ್ಬನಿದ್ದಾನೆ, ನನ್ನ ಸಂಬಂಧಿಕರು ಸಾವಿರಾರು ಜನ ಇದ್ದರೂ ಈ ಸೇವೆಗೆ ಒಳಪಡುವುದಿಲ್ಲ. ಅವರು ಬೇರೆ ಕುಟುಂಬದಿಂದ ಒಬ್ಬರು ಬರ್ತಾರೆ, ಅವರ ಕುಟುಂಬದಲ್ಲಿಯೂ ಸಾವಿರಾರು ಜನ ಇದ್ದರು, ಅವರು ಈ ಸೇವೆಗೆ ಒಳಪಡುವುದಿಲ್ಲ. ಈ ಏನು ಆರಾಧನೆ ಅನ್ನುವಂಥದ್ದು ನಾನು ಆವಾಗಲೇ ಹೇಳಿದ್ದೇನಲ್ಲ, ಪ್ರಥಮತವಾಗಿ ನಮ್ಮ ಗುರುಗಳ ಸಂದೇಶ, ಗುರುವಿನ ಸ್ಥಾನದಲ್ಲಿ ನಾವು ಇಟ್ಟಿರುವವರು ನಿಜವಾದ ಗುರುಗಳ ಅಥವಾ ನಾವು ಇತ್ತೀಚೆಗಾಗಿ ಅವರದ್ದು ಒಂದು ಯಾವುದೋ ಒಂದು ಅವರ ವ್ಯವಸ್ಥೆಗೆ ಸರಿಯಾಗಿ ನಾವು ಅವರ ಹತ್ರ ಹೋಗಿರೋದನ್ನು ನೋಡ್ಕೊಳ್ಬೇಕು. ಯಾವುದೇ ವ್ಯವಸ್ಥೆ ಮಾಡಬೇಕಿದ್ರು ನಮ್ಮ ಹಿಂದಿನವರು ಒಂದು ಗುರು ಮನೆತನ ಅಂತ ಇಟ್ಟಿದ್ದಾರೆ. ಆ ಗುರು ಮನೆತನದಿಂದ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಹೋದರೆ ಅದು ಹಾಳಾಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಗುರುಗಳ ವ್ಯವಸ್ಥೆಯೂ ಅವ್ಯವಸ್ಥೆ ಆಗಿದೆ. ಆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡು ನಾವು ಹಿಂದಿನವರು ಏನು ಮಾಡಿಕೊಟ್ಟಿದ್ದಾರೋ ಆ ವ್ಯವಸ್ಥೆಯಲ್ಲಿ ಹೋದರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಆ ಸಂಬಂಧ ಅನ್ನುವಂಥದ್ದು ನಮ್ಮ ಕುಟುಂಬದ ಸಂಬಂಧ ಹೇಗೆ ಉಳಿತದೋ, ದೊಡ್ಡ ವಿಶೇಷ ಕಾರ್ಯಕ್ರಮ ಮಾಡುವಾಗ ಮುಖಪರಿಚಯ ಇಲ್ಲದಿದ್ದವರು ಬಂದು ಸೇರಿಕೊಳ್ತಾರೆ. ಕಾರಣ ಏನು? ಅಲ್ಲಿ ಮೂಲ ಸ್ಥಾನ ಅಂತ ಅವ್ರಿಗೆ ಬಂದಿರ್ತದೆ. ಆ ವ್ಯವಸ್ಥೆ ನಮ್ಮ ಒಗ್ಗಟ್ಟಿಗಾಗಿ, ಮಾನವ ಕುಲದ ಒಗ್ಗಟ್ಟಿಗಾಗಿ, ಮಾನವ ಕುಲದ ಒಂದು ಸಹಕಾರಕ್ಕಾಗಿ, ಒಳ್ಳೆಯ ಜೀವನಕ್ಕಾಗಿ ಈ ವ್ಯವಸ್ಥೆ ಇರುವಂಥದ್ದು. ನಮ್ಮ ಮೇಳದಲ್ಲಿಯೂ ಅಷ್ಟೇ, ಮೇಳದ ವ್ಯವಸ್ಥೆ ಬಂದಾಗ ನಾವು 5-6 ಕುಟುಂಬದ ಒಂದು 5-6 ಗೋತ್ರದಿಂದ 6 ಜನ ಬಂದಿರ್ತೇವೆ, ಒಂದು ಮೇಳ ಅಂತ ಆಗ್ತದೆ. ಮೇಳದ ವ್ಯವಸ್ಥೆಯಲ್ಲಿ ನಾವು ಅಮೇಸೂತಿಗಳನ್ನು ಹೊರತುಪಡಿಸಿಯೂ 3 ಜನ ಸೇವೆ ಬೇಕಾಗ್ತದೆ. ನಾಗಕನ್ನಿಕೆ, ಡಮರುವಾದಕ ಮತ್ತು ತಾಳ ಅನ್ನುವಂಥದ್ದು ಹಿಮ್ಮೇಳ. ಇಷ್ಟು ವ್ಯವಸ್ಥೆಗೆ ಸರಿಯಾಗಿ ಹಿಂದಿನವರು ಮಾಡಿರುವಂಥ ವ್ಯವಸ್ಥೆಯಲ್ಲಿ ನಾವು ನಾಗಾರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ.
ಎಸ್, ಅಂತಿಮವಾಗಿ ವೈದ್ಯರಿ ಸಾಕಷ್ಟು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ವೀಕ್ಷಕರಿಗಾಗಿ. ಈಗ ಅಂತಿಮವಾಗಿ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆ ಅನ್ನುವಂಥದ್ದು ಏನಿದೆ, ನಾಗಾರಾಧನೆಯನ್ನು ಯಾವ ರೀತಿ ಉಳಿಸಿಕೊಂಡು ಹೋಗಬೇಕು, ಬೆಳೆಸಿಕೊಂಡು ಹೋಗಬೇಕು ನಿಮ್ಮ ಪ್ರಕಾರ? ನಾಗಾರಾಧನೆಯನ್ನು ನಾವು ದೈವಾರಾಧನೆ, ದೇವಾರಾಧನೆ, ಪ್ರಮುಖವಾಗಿ ನಾಗಾರಾಧನೆಯನ್ನು ನಾವು ಉಳಿಸಿಕೊಂಡು ಹೋದರೆ ಮುಂದಿನ ತಲೆಮಾರಿಗೆ, ನಮ್ಮ ಮಕ್ಕಳು ಆಗಲಿ ಮರಿಮಕ್ಕಳಾಗಲಿ ಅಥವಾ ಒಂದು ತಲಾಂತರಕ್ಕೆ ನಮ್ಮ ಹಿಂದಿನವರು ಕಾಪಾಡಿಕೊಂಡು ಬಂದದ್ದನ್ನು ಯಥಾಚಿತ್ತಾಗಿಯೇ ನಾವು ಮುಂದುವರ್ಸ್ಕೊಂಡು ಹೋಗೋದು ಉತ್ತಮ. ನಾಗಬನಕ್ಕೆ ಹೋದರೆ ಕಾಲಿಗೆ ಮಣ್ಣು ಹಿಡಿತದೆ ಅಂತ ಅಲ್ಲಿ ಕಾಂಕ್ರೀಟ್ ಮಾಡೋದಾಗಲಿ, ಅಲ್ಲಿ ಟೈಲ್ಸ್ ಹಾಕೋದಂಥದ್ದಾಗಲಿ ಅಥವಾ ಬೇರೆ ಅವ್ಯವಸ್ಥೆಗೆ ಹೋಗುವುದು ತಪ್ಪಾಗಿ ಕಾಣ್ತದೆ. ಯಾವತ್ತೂ ಒಂದು ಭೋಜನ ಅನ್ನುವಂಥದ್ದು ಒಂದು ಹಂತದಲ್ಲಿದ್ದರೆ ಉತ್ತಮ. ಅದು ಅತಿರೇಕಕ್ಕೆ ಹೋದರೆ ನಮಗೆ ಅದು ವಿಷವಾಗ್ತದೆ, ಅಮೃತ ವಿಷವಾದ ಹಾಗೆ. ಈ ಅವ್ಯವಸ್ಥೆಗಳನ್ನು ನಾವು ಕಾಪಾಡಿಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಒಳ್ಳೆಯ ಮಾರ್ಗದಲ್ಲಿ ಯಾವುದೇ ಕೆಲಸವಾಗಲಿ ನಾವು ಥಿಂಕ್ ಮಾಡಿ, ನಾವು ಒಂದು ಎರಡೂ ರೀತಿಯಲ್ಲಿ ಥಿಂಕ್ ಮಾಡಬೇಕು. ಒಂದು ಒಳ್ಳೆಯದೆಷ್ಟು, ಕೆಟ್ಟದ್ದೆಷ್ಟು ಅಂತ. ಕೆಟ್ಟದ್ದು ಜಾಸ್ತಿ ಇದ್ದರೆ ನಾವು ಅದಕ್ಕೆ ಹೋಗೋದು ತಪ್ಪಾಗ್ತದೆ. ಒಳ್ಳೆಯದು ಜಾಸ್ತಿ ಇದ್ದರೆ ಅದನ್ನು ಗುರುವಿನ ಮೂಲಕ ಅಥವಾ ನಮ್ಮ ಒಂದು ಸ್ವಇಚ್ಛೆಯಿಂದ ಹೋಗ್ಬೋದು. ಹೋದರೆ ಅದು ಉತ್ತಮ ಆಗ್ತದೆ. ಜನಗಳಲ್ಲಿಯೂ ನಾನು ಬೇಡ್ಕೊಳ್ಳೋದಿಷ್ಟೇ, ನಾಗಬನವನ್ನು ಹಾಳು ಮಾಡಬೇಡಿ, ಬ್ರಹ್ಮಸ್ಥಾನವನ್ನು ಹಾಳು ಮಾಡಬೇಡಿ. ನಮಗೆ ಅದು ಏನಿದ್ರು ಕೆಲವೇ ಒಂದು ಕ್ಷಣ. ಈಗ ಸಾಮಾನ್ಯ ನಾವು ನಾಗಬನ ಈಗ ಏನು ಪಂಚಮಿಗೆ ಹೋಗ್ತೇವೋ, ವರ್ಷಕ್ಕೊಮ್ಮೆ ಒಂದು ನಾಗಬನಕ್ಕೆ ಒಬ್ಬ ಹೋಗುವುದಿಲ್ಲ. ಹಾಗಿರುವಾಗ ನಾವು ಅಲ್ಲಿ ಅವ್ಯವಸ್ಥೆ ಮಾಡಿ ಬರೋದು ತಪ್ಪಲ್ವ? ದೇವರಿಗೆ ಆ ಸ್ಥಳಕ್ಕೆ ಪ್ರಕೃತಿ ದತ್ತವಾಗಿರಲಿ, ಅದು ನೈಸರ್ಗಿಕವಾಗಿಯೇ ಇರಲಿ, ನಾವು ಅದಕ್ಕೆ ಯಾವುದೇ ಅಡೆತಡೆ ಮಾಡೋದು ಬೇಡ. ನಾವು ಒಂದು ದಿವಸದ ವ್ಯವಸ್ಥೆಗಾಗಿ ಮೇಲಿನ ಪರಿಸರವನ್ನು ಆದಷ್ಟು ಶುದ್ಧ ಮಾಡಿಕೊಂಡು ಅಲ್ಲಿ ಶುದ್ಧವಾದಂಥ ವಸ್ತುಗಳನ್ನು, ಈ ಪ್ಲಾಸ್ಟಿಕ್ ಆಗಲಿ, ಕರ್ಪೂರ, ಗಂಧ, ಮತ್ತೊಂದು ಇನ್ನೊಂದು, ಅರಿಶಿನವೂ ಅಷ್ಟೇ, ಒಳ್ಳೆಯ ಅರಿಶಿನವನ್ನು ನಮ್ಮ ಮನೆಯಲ್ಲೇ ಬೆಳೆದು ಮಾಡಿದ ಒಂದು ಪುಡಿ ಮಾಡಿದ ಅರಿಶಿನ ಆದರೆ ಇನ್ನೂ ಉತ್ತಮ. ದನದ ಹಾಲನ್ನು, ಈ ಪ್ಯಾಕೆಟ್ ಹಾಲು ಮತ್ತೊಂದು ಇನ್ನೊಂದು ಕೆಮಿಕಲ್ ಹಾಲು ಬೇಡ. 40 ದಿವಸ ಹಾಳಾಗದಿದ್ದ ಹಾಲು ಬೇಡ. ನಮಗೆ ಇವತ್ತು ಕರೆದ ಹಾಲು ಸಂಜೆ ಒಳಗೆ ಹಾಳಾಗುವಂಥ ಹಾಲಾದರೂ ತೊಂದರೆ ಇಲ್ಲ. ಅದನ್ನೇ ಎರೆದು ದೇವರ ಅನುಗ್ರಹಕ್ಕೆ, ಪ್ರಕೃತಿಯ ಒಂದು ರಕ್ಷಣೆಗೆ, ಹಾಗೆ ದೈವಿಕವಾಗಿ ಒಂದು ಆಶೀರ್ವಾದವನ್ನು ಪಡೆಯಲಿ. ಜನರು ಆರೋಗ್ಯವಂತರಾಗಿರಲಿ, ಎಲ್ಲರೂ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡ್ತಾನೆ. ಅಂತಿಮವಾಗಿ ನಿಮಗೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಆಯಿತು. ಸರ್ವರಿಗೂ ನಾಗರ ಪಂಚಮಿಯ ಶುಭಾಶಯ. ಧನ್ಯವಾದ. ಕಾರ್ಯಕ್ರಮ ರಾಮ್ ರಾಮ್. ಆಯ್ತು. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ನಾಗರ ಪಂಚಮಿಯ ಒಂದು ವಿಶಿಷ್ಟತೆಗಳು ಏನು ಅಂತ ನಮ್ಮ ಅತಿಥಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹಿಂದೆ ಇದ್ದಂತಹ ಮೂಲ ಪರಿಕಲ್ಪನೆ ಏನಿತ್ತು ಅದನ್ನು ಮೀರುವಂಥದ್ದನ್ನು ನಾವು ಮಾಡಬಾರ್ದು. ಇರುವಂಥ ಒಂದು ನೈಸರ್ಗಿಕವಾದ ಒಂದು ಆರಾಧನಾ ಕ್ರಮ ಏನಿದೆ ಅದನ್ನೇ ಮುಂದುವರಿಸಿಕೊಂಡು ಹೋಗಿ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇದಲ್ಲದೆ ನಾಗಾರಾಧನೆಯ ಕುರಿತಾಗಿ, ನಾಗದೋಷದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.